ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಪ್ರೆಸೆನ್ಸ್ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರ. ಚಿನ್ನಾಭರಣ ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಕುತ್ತಿಗೆಗೊಂದಿರಲಿ, ಕೈಗೊಂದಿರಲಿ, ಅದರ ಜೊತೆಗೇನೆ ಸಣ್ಣದಾದ್ರೂ ಪರವಾಗಿಲ್ಲ, ಕಿವಿಗೂ ಒಂದಿರಲಿ ಅಂತ ಪ್ರತಿಯೊಬ್ಬರು ಕೂಡ ಯೋಚನೆಯನ್ನ ಮಾಡ್ತೀವಿ. ನಮ್ಗೆ ಇಷ್ಟವಾಗುವಂಥ ಚಿನ್ನಾಭರಣವನ್ನ ಖರೀದಿ ಮಾಡೋದಕ್ಕೆ ಜುವೆಲ್ಸ್ ಅಂತ ಹೋಗ್ತೀವಿ. ಅಲ್ಲಿ ಎಷ್ಟು ಪ್ರೈಸ್ ಹೇಳ್ತಾರೋ ಅದನ್ನ ನಾವು ಕೊಟ್ಟು ಚಿನ್ನಾಭರಣವನ್ನ ಖರೀದಿ ಮಾಡ್ತಾ ಬರ್ತೀವಿ. ಆದ್ರೆ ಭರಪೂರವಾಗಿರುವಂಥ ಆಫರ್ಗಳನ್ನ ನಿಮ್ಮ ಮುಂದೆ ಇಟ್ಟು ನಿಮ್ಗೆ ಇಷ್ಟವಾಗುವಂಥ ಚಿನ್ನಾಭರಣವನ್ನ ನೀಡಿ ಅದರ ಜೊತೆಗೇನೆ ವಿಶೇಷವಾಗಿ ಜಸ್ಟ್ ಗೋಲ್ಡನ್ನ ನೋಡಿ ಇದರ ಪ್ರೈಸ್ ಎಷ್ಟು, ತೂಕ ಎಷ್ಟು ಅಂತ ಹೇಳಿದ್ರೇನೆ ನಿಮಗೆ ಆಕರ್ಷಕವಾಗಿರುವಂತಹ ಬಹುಮಾನ ಸಿಗುತ್ತೆ ಅಂತ ಹೇಳಿದ್ರೆ ಇದು ಮಂಗಳೂರು ಜುವೆಲ್ಸ್ ಮಾತ್ರ ಕೊಡೋದಕ್ಕೆ ಸಾಧ್ಯ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಪುತ್ತೂರು ಮುತ್ತಿನ ನಗರಿ. ಇಲ್ಲಿಗೆ ಮಂಗಳೂರು ಜುವೆಲ್ಸ್ ಎಂಟ್ರಿ ಕೊಟ್ಟ ಬಳಿಕ, ಅಂದರೆ ಎಂಟ್ರಿ ಕೊಟ್ಟ ದಿನಾನೇ ವಿಶೇಷವಾಗಿರುವಂಥ ಆಫರನ್ನು ಜನರ ಮುಂದೆ ಇಟ್ಟಿತ್ತು. ಯಾರೆಲ್ಲ ಮಂಗಳೂರು ಜುವೆಲ್ಸ್ಗೆ ಹೋಗಿ ಇಲ್ಲಿಂದ ಚಿನ್ನಾಭರಣವನ್ನು ಖರೀದಿ ಮಾಡಿದ್ರು ಅವರೆಲ್ಲರಿಗೂ ಕೂಡ ಚಿನ್ನದ ನಾಣ್ಯವನ್ನು ಉಚಿತವಾಗಿ ನೀಡಿದ್ದಂತ ಅಂತ ಹೇಳಿದರೆ ಅದು ಮಂಗಳೂರು ಜುವೆಲ್ಸ್. ಇದೀಗ ಮತ್ತೆ ಈ ವರ್ಷ ಪೂರ್ತಿ ಧಮಾಕೆದಾರ್ ಆಫರ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ಆಫರನ್ನು ಮಂಗಳೂರು ಜುವೆಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದರದೇ ಒಂದು ಭಾಗವಾಗಿ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನೋವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಇದು 4ನೆಯ ಸಂಚಿಕೆ. ಈ ಹಿಂದೆ ನಡೆದಂತಹ ಕಾರ್ಯಕ್ರಮಗಳಿಗೆ ಕೂಡ ಉತ್ತಮವಾಗಿರುವಂಥ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ, ಕರೆ ಮಾಡಿದ್ದೀರಿ. ತುಂಬ ಜನ ನಮಗೆ ಕಾಲ್ ಸಿಕ್ಕಿಲ್ಲ ಅನ್ನೋವಂತಹ ಫೀಡ್ಬ್ಯಾಕನ್ನು ಕೂಡ ಹೇಳಿದ್ದೀರಾ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೋರಿಸುವಂಥ ಆಭರಣವನ್ನು ನಿಖರವಾದ ಬೆಲೆಯನ್ನು ಅಥವಾ ಅದರ ಸಮೀಪ ಇರುವಂತಹ ಆಭರಣದ ಬೆಲೆಯನ್ನು ನೀವು ಹೇಳಿದ್ರಿ ಅಂತ ಹೇಳಿದರೆ ನೀವು ಆಕರ್ಷಕವಾಗಿರುವಂತಹ ಬಹುಮಾನವನ್ನ ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಅದರ ಜೊತೆಗೇನೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಕಾಲ್ ಮಾಡಿದಂತಹ ಪ್ರತಿಯೊಬ್ಬ ಕಾಲರ್ಗೆ ಕೂಡ ಬಹುಮಾನ ಸಿಗುತ್ತೆ ಅನ್ನೋವಂಥದ್ದು. ಹಾಗಾಗಿ ಮಿಸ್ ಮಾಡಬೇಡಿ, ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವ ಆಭರಣವನ್ನ ಇಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನಮಗೆ ಮಂಗಳೂರು ಜುವೆಲ್ಸ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ದಿವ್ಯಾ ಅವರಿದ್ದಾರೆ. ಅವ್ರನ್ನ ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಇವತ್ತಿನ ಆಭರಣ ಯಾವುದು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ನಿಮಗೆ ಜುಮ್ಕಾ ಇಟ್ಟಿದ್ದೀವಿ. ನಾಜೂಕಾಗಿ ಜೋಡಿಸಿರುವಂತಹ ಜುಮ್ಕಾ, ನೋಡ್ತಾ ಇದ್ರೇ ವಾವ್ ಅನ್ನುವಂತಹ ಫೀಲ್ ಕೊಡುವಂತಹ ಜುಮ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನು ನೀವು ತಿಳಿಸಬೇಕು. ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಅನ್ನೋವಂಥದ್ದು. ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. 13,370, 13,370 ಇವತ್ತಿನ ಗೋಲ್ಡ್ ರೇಟ್. ಹಾಗಾಗಿ ಗೋಲ್ಡ್ ರೇಟನ್ನು ಒಂದು ಕಡೆಯಲ್ಲಿ ಯೋಚನೆ ಮಾಡಿ, ಅದರ ಜೊತೆಗೇನೆ ಇದು ಎಷ್ಟು ಗ್ರಾಮ್ ಇರ್ಬೋದು ಅನ್ನೋದನ್ನು ಅಂದಾಜು ಮಾಡಿ ರೇಟ್ ಎಷ್ಟು ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತಿನ ಗೋಲ್ಡ್ ರೇಟ್ 13,370. ಡಿಸ್ಪ್ಲೇನಲ್ಲಿ ಕಾಣ್ತಾ ಇರುವಂತಹ ನಂಬರಿಗೆ ನೀವು ಕರೆಯನ್ನು ಮಾಡಬೇಕಾಗುತ್ತೆ. 8147916465 ಈ ನಂಬರಿಗೆ ನೀವು ಕರೆಯನ್ನು ಮಾಡಬೇಕು. 18147916465 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ. ಇವತ್ತಿನ ಗೋಲ್ಡ್, ನಾವು ತೋರಿಸ್ತಾ ಇರುವಂಥ ಗೋಲ್ಡ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ. ಈ ಒಂದು ಜುಮ್ಕಾವನ್ನು ನೋಡ್ತಾ ಇದ್ದ ಹಾಗೇನೆ ಇದರ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನು ನೀವು ತಿಳಿಸ್ಬೇಕಾಗುತ್ತೆ. ದಿವ್ಯಾ ಅವರೇ, ಕರೆ ಅಂತೂ ಬರ್ಬೋದು. ಯಾಕೆ ಅಂತ ಹೇಳಿದರೆ ಜುಮ್ಕಾ ಅಷ್ಟೊಂದು ಚೆನ್ನಾಗಿದೆ, ಅದರ ಜೊತೆಗೆ ಆಕರ್ಷಕವಾಗಿರುವಂಥ ಬಹುಮಾನ ಸಿಗಬೇಕು ಅಂತ ಹೇಳಿದರೆ ಕರೆ ಮಾಡ್ತಾರೆ. ಹಾಗಾಗಿ ನಮಗೆ ಫಸ್ಟ್ ಈ ಒಂದು ಜುಮ್ಕಾದ ಸ್ಪೆಷಾಲಿಟಿ ಏನು ಅನ್ನೋದನ್ನು ತಿಳಿಸೋದಾದ್ರೆ ನೀವು. ಮ್ಯಾಮ್, ಇದು ನಿಮಗೆ ಆಂಟಿಕ್ ಟೆಂಪಲ್ ಜ್ಯುವೆಲ್ರಿಯಲ್ಲಿ ಬರ್ತದೆ. ಆಂಟಿಕ್ ಟೆಂಪಲ್ ಜುಮ್ಕಾ ಇದು. ಇದರಲ್ಲಿ ನೀವು ನೋಡ್ಬೋದು ಪಿಕಾಕ್ ಡಿಸೈನ್ ಇದೆ, ಅಂದ್ರೆ ನವಿಲಿನ ವಿನ್ಯಾಸ ಇದೆ. ಮತ್ತೆ ದೇವಾಲಯಗಳಲ್ಲಿ ಇರ್ತದಲ್ಲ ಕೆತ್ತನೆ, ಆ ಡಿಸೈನ್ ಅನ್ನ ಇಲ್ಲಿ ಈ ಜುಮ್ಕಾದಲ್ಲಿ ನಾವು ಮಾಡಿದ್ದೇವೆ. ಅದರಲ್ಲಿ ನೀವು ನೋಡ್ಬೋದು ಕೆಳಗೆ ಏನಿದೆ ಡ್ಯಾಂಗ್ಲಿಂಗ್ ಬಂದಿದೆ, ಅಂದ್ರೆ ಹ್ಯಾಂಗಿಂಗ್ ಏನಿದೆ ಚಿನ್ನದ ಗುಂಡುಗಳು, ಅದು ನಿಮಗೆ ಇನ್ನಷ್ಟು ಮೆರುಗನ್ನ ತರ್ತದೆ ಈ ಜುಮ್ಕಾದಲ್ಲಿ. ಇದು ಮತ್ತೆ ಸೈಜ್ ಬಿಗ್ ಆಗಿದ್ರು ನಮಗೆ ಲೈಟ್ ವೆಯ್ಟ್ ಅಲ್ಲಿ ಬರ್ತದೆ. ಹೇಗಂದ್ರೆ ನಮ್ಗೆ ಫಂಕ್ಷನ್ ವೇರ್ ಅಂದ್ರೆ ತುಂಬಾ ಹೆವಿ ಹಾಕೊಂಡು ಹೋದ್ರೆ ತುಂಬಾ ಕಷ್ಟ, ಅದು ನಮಗೆ ಹೆವಿ ಅಂತ ಅನಿಸ್ತದೆ. ಅದೇ ಫಂಕ್ಷನ್ಗೆ ಹೋಗುವಾಗ ಸ್ವಲ್ಪ ಲೈಟ್ ವೆಯ್ಟ್ ಅಲ್ಲಿ ಬಿಗ್ ಸೈಜ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು, ನಮಿಗೂ ಕಂಫರ್ಟೇಬಲ್ ಆಗಿರ್ತದೆ. ಸೊ ಹೆಣ್ಮಕ್ಳಿಗೆಲ್ಲ ಯೂಸ್ ಮಾಡುವಂಥದ್ದು. ಇದು ಟ್ರೆಡಿಷನಲ್ ಡಿಸೈನ್ ಆಗಿದೆ ಇದು. ಓಕೆ, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದರ ಜೊತೆಗೆ ಇದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ಕೂಡ ನೀವು ತಿಳಿಸಿದ್ದೀರಾ. ಹಾಗಾಗಿ ಇದನ್ನು ಒಂದು ಲೆಕ್ಕದಲ್ಲಿ ನೀವು ಯೋಚನೆ ಮಾಡ್ಬೋದು ಎಷ್ಟು ಇರ್ಬೋದು ಅನ್ನೋವಂಥದ್ದು. ತುಂಬ ಜನರಿಗೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೊಂದು
ಮೇಡಮ್ ಹೇಳಿದ್ರು ಅದರ ವಿಚಾರಗಳನ್ನು, ಈ ಒಂದು ಜುಮ್ಕಾ ಇಷ್ಟೊಂದು ಸ್ಪೆಷಾಲಿಟಿ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗಾಗಿ ಮೇಡಮ್ ಹಾಗೇನೆ ಮುಂದೆ ನಾವು ಮಾತಾಡ್ತಾ ಇದ್ರೆ, ನೀವು ಇದಕ್ಕಿಂತ ಮುಂಚೆ ಕೂಡ ಮಂಗಳೂರು ಜುವೆಲ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ನಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಕರೆ ಇದೆ ಅಂತ ಅನಿಸ್ತಾ ಇದೆ. ಕಾಲ್ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ ಅಂತೇಳಿ ಮೇಡಮ್. ಶೋಭಾ ಅವರು ಪುತ್ತೂರಿಂದ ಕರೆ ಮಾಡಿದ್ದೀರಾ? ಪುತ್ತೂರು, ಹೌದು ಮೇಡಮ್. ಓಕೆ ಮೇಡಮ್, ಜುಮ್ಕಾ ನೋಡಿದ್ರಾ? ನೋಡಿದ್ದೇವೆ ಮೇಡಮ್. ಓಕೆ, ಇಷ್ಟ ಆಯ್ತಾ ನಿಮ್ಗೆ? ಅಂದಾಜಲ್ಲಿ ಹೇಳ್ತಾ ಇದ್ದೇನೆ, 5 ಪವನ್ ಇರ್ಬೋದು, 10,80,000. 5 ಪವನ್ ಇರ್ಬೋದು, 10,80,000 80,000 ಇರ್ಬೋದು ಅಂತ ಹೇಳ್ತಾ ಇದ್ದೀರಾ? 10,80,000. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ, ಇವರು ಊಹೆ ಮಾಡಿದ್ದಾರೆ, ನೋಡೋಣ ಸರಿ ಆಗುತ್ತೋ ಇಲ್ವೋ ಅಂತ. ಫಸ್ಟ್ ಕಾಲರ್, ನಮ್ಮ ಇದಕ್ಕಿಂತ ಮುಂಚಿನ ಸಂಚಿಕೆಯಲ್ಲಿ ಫಸ್ಟ್ ಕಾಲರ್ಗೆನೆ ಪ್ರೈಸ್ ಹೋಗಿದೆ ಅನ್ನೋವಂಥದ್ದು. ಹಾಗಾಗಿ ನೋಡೋಣ ಇವರು ಹೇಳಿರುವಂತಹ ಪ್ರೈಸ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋವಂಥದ್ದು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಮಂಗಳೂರು ಜುವೆಲ್ಸ್ ಶಾಪ್ಗೇನೆ ವಿಸಿಟ್ ಮಾಡಿದ್ರು ಅಂತ ಹೇಳಿದ್ರೆ ಕೂಡ ಸ್ಪೆಷಲ್ ಆಗಿರುವಂತಹ ಅವರಿಗೆ ಆಫರ್ನ ಕೊಡ್ತಾ ಇದ್ದೀರಿ ಅನ್ನೋವಂಥದ್ದು. ಏನ ಆಫರ್ ಅಂತ ತಿಳಿಸೋದು? ಹೌದು ಮ್ಯಾಮ್, ಇಲ್ಲಿ ಏನು ಕಾಲ್ ಮಿಸ್ ಮಾಡ್ಕೊಳ್ತಿದ್ದಾರೆ ಕೆಲವರು. ತುಂಬಾ ಜನ ಅದೇ ರೆಸ್ಪಾನ್ಸ್ ಹೇಳಿದ್ರು, ನಮ್ಗೆ ಗೊತ್ತಿತ್ತು ಕಾಲ್ ಸಿಗ್ತಾ ಇಲ್ಲ ಅಂತ, ಅಷ್ಟು ಬಿಸಿ ಬರ್ತಾ ಇದೆ. ಸೊ ನಮ್ ಶೋರೂಮಿಗೆ ಯಾರು ಬರ್ತಾರೆ ಅವರಿಗೂ ಒಂದು ವಿನ್ ಆಗೋ ಚಾನ್ಸ್ ಇದೆ. ಏನಂದ್ರೆ ನಾವೊಂದು ಐಟಮ್ ಕೊಡ್ತೀವಿ, ಅದನ್ನ ಮುಟ್ಟಿಯೇ ನೋಡ್ಬೋದು. ಇಲ್ಲಿ ಕಣ್ಣಳತೆಯಲ್ಲಿ ನೋಡೋದು, ಅದನ್ನ ಮುಟ್ಟಿ ನೋಡಿ ವೆಯ್ಟ್ ಅನ್ನ ಗೆಸ್ ಮಾಡ್ಬೇಕು. ಇಲ್ಲಿ ಏನ್ ಪ್ರೈಸ್ ಗೆಸ್ ಮಾಡ್ತಾ ಇದ್ದಾರೆ, ಅಲ್ಲಿ ವೆಯ್ಟ್ ಅನ್ನ ಗೆಸ್ ಮಾಡ್ಬಿಟ್ಟು ಹಾಕಿದ್ರೆ ಆಯ್ತು. ಅದರಲ್ಲಿ ಆ ವಿನ್ನರ್ಗೆ, ಯಾರು ಲಕ್ಕಿ ವಿನ್ನರ್ ಇರ್ತಾರೆ, ಯಾರು ನಿಯರೆಸ್ಟ್ ಹೇಳ್ತಾರೆ, ಇಲ್ಲ ಕರೆಕ್ಟ್ ವೆಯ್ಟ್ ಹೇಳ್ತಾರೆ, ಅವರಿಗೆ ಡೈಮಂಡ್ ನೋ ಸ್ಪಿನ್ ಅನ್ನ ವಿನ್ ಆಗ್ಬೋದು. ಸೊ ಅದು ಒಂದು ಒಳ್ಳೆ ಚಾನ್ಸ್. ಎಲ್ಲರೂ ಪುತ್ತೂರಿನ ನಮ್ಮ ಜನತೆ ಏನಿದ್ದಾರೆ ಅದನ್ನ ಯೂಸ್ ಮಾಡ್ಕೊಳ್ಬೇಕು. ಎಲ್ಲರೂ ಬರ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ. ಓಕೆ, ಇಲ್ಲಿ ಜಸ್ಟ್ ನೋಡಿದ್ರೆ ಅವರಿಗೆ ಆಕರ್ಷಕ ಬಹುಮಾನ ಅಂತ ಹೇಳ್ತಾ ಇದ್ದೀವಿ. ಏನ್ ಬಹುಮಾನ ಅನ್ನುವಂಥದ್ದು ಗೆದ್ದು ಅವರೇ ನೋಡ್ಬೇಕಾಗುತ್ತೆ. ಬಟ್ ಇವಾಗ ಒಂದು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ, ನೀವು ಶಾಪಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಕೊಡುವಂತಹ ಆಭರಣವನ್ನ ನೀವು ಮುಟ್ಟಿ ನೋಡಬಹುದು. ಅದರ ಜೊತೆಗೇನೆ ಅದರ ನಿಖರವಾದ ಬೆಲೆ ಎಷ್ಟು ಅಂತ ಹೇಳಿದ್ರೆ ನಿಮಗೆ ಡೈಮಂಡ್ ನೋಸ್ ರಿಂಗ್ ಸಿಗ್ತಾ ಇದೆ. ಹಾಗಾಗಿ ಮಿಸ್ ಮಾಡಬೇಡಿ ಈ ಒಂದು ಚಾನ್ಸನ್ನು. ನಮಗೆ ಗೊತ್ತೇ ಇದೆ, ಮಂಗಳೂರು ಜುವೆಲ್ಸ್ ಅಂತ ಹೇಳಿದರೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ಇಷ್ಟಪಡೋ ರೀತಿಯಂಥ ಆಫರ್ಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ಬಂದಿರುವಂಥದ್ದು. ಮೇಡಮ್, ನಿಮ್ಮ ಅಡ್ರೆಸ್ ನಮ್ಮೆ ಹೇಳಿಬಿಡಿ ಅಂತ. ಮಂಗಳೂರು ಜುವೆಲ್ಸ್ ಶಾಪ್ ಪುತ್ತೂರಿನಲ್ಲಿ ಎಕ್ಸಾಕ್ಟ್ ಆಗಿ ಅಡ್ರೆಸ್ ಹೇಳೋದಾದ್ರೆ? ನಮ್ಮ ಶೋರೂಮ್ ಮಾರ್ಕೆಟ್ ರೋಡ್, ಅಂದ್ರೆ ಫಿಶ್ ಮಾರ್ಕೆಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಫಿಶ್ ಮಾರ್ಕೆಟ್ ನ ಒಪೋಸಿಟ್ ಅಲ್ಲಿ ಯೂನಿಯನ್ ಕ್ಲಬ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಓಕೆ, ನಾವು ಮಾತಾಡೋಣ. ಕಾಲರ್ ಒಬ್ಬರಿದ್ದಾರೆ. ಹಲೋ 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 ಹಲೋ, ಸಿದ್ಧಾರ್ಥ್ ಅವರು ದರ್ಬೆಯಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾ ಓಕೆ, ಹೇಳಿ, ಇದರ ಬೆಲೆ ಎಷ್ಟಾಗಿರ್ಬೋದು? ಅದು 13 ಗ್ರಾಮ್ಸ್ 13 ಗ್ರಾಮ್ 25,000 ಇರ್ಬೋದು. ಓಕೆ, ರೇಟ್ ವಾಪಸ್ ಹೇಳಿ. 2,25,000. ಓಕೆ, 2,25,000 ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಸಿದ್ಧಾರ್ಥ್ ಅವರು ದರ್ಬೆಯಿಂದ ಕಾಲ್ ಮಾಡಿ ಕೂಡ ಒಂದು ಗೆಸ್ ಮಾಡಿದ್ದಾರೆ. ನೋಡೋಣ ಎಷ್ಟು ಬೆಲೆ ಅನ್ನೋವಂಥದ್ದು. ಓಕೆ, ಇನ್ನೊಂದು ಕರೆ ಇದೆ ಅಂತ ಅಂದ್ಕೊಳ್ತೀವಿ. ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಅದು ಕಟ್ ಆಗಿದೆ. ನಾವು ಅಡ್ರೆಸ್ ಹೇಳ್ತಾ ಇದ್ವಿ, ಇನ್ನೊಮ್ಮೆ ಹೇಳಿ ಮೇಡಮ್ ಅಡ್ರೆಸ್. ಮಾರ್ಕೆಟ್ ರೋಡ್ ಅಲ್ಲಿ ಫಿಶ್ ಮಾರ್ಕೆಟ್ ನ ಒಪೋಸಿಟ್ ಅಲ್ಲಿ ಯೂನಿಯನ್ ಕ್ಲಬ್ ಬಿಲ್ಡಿಂಗ್, ಅದರ ಫಸ್ಟ್ ಫ್ಲೋರ್ ಅಲ್ಲಿ ಬರ್ತದೆ ನಮ್ದು ಶೋರೂಮ್. ಸೊ ಬನ್ನಿ ಎಲ್ಲಾರು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ನೀವು ನಮ್ಮ ಪ್ರೋಗ್ರಾಮ್ ಏನಿದೆ, ನಮ್ದಲ್ಲಿ ಏನ್ ಲಕ್ಕಿ ಡ್ರಾ ನಡೀತಾ ಇದೆ, ಅದನ್ನ ಇನ್ನೂ ಚಂದ ಕಾಣಿಸ್ಕೊಡ್ಬೇಕು. ಓಕೆ, ಯೂನಿಯನ್ ಕ್ಲಬ್ ಅಂದ್ರೆ ಕೋರ್ಟ್ ರಸ್ತೆಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಫಿಶ್ ಮಾರ್ಕೆಟ್ ಇದೆ ಅಲ್ವಾ, ಅದರ ಆಪೋಸಿಟ್ ನಲ್ಲಿ ಇರುವಂತಹ ಯೂನಿಯನ್ ಕ್ಲಬ್ ನಲ್ಲಿ ಮಂಗಳೂರು ಜುವೆಲ್ಸ್ ನವರ ಶಾಪ್ ಇದೆ. ಅಲ್ಲಿಗೆ ವಿಸಿಟ್ ಮಾಡಿ ನೀವು. ಅಲ್ಲಿ ನಿಮಗೆ ಸ್ಪೆಷಲ್ ಆಗಿರುವಂತಹ ಆಫರ್ಗಳನ್ನ ಕೊಡ್ತಾರೆ. ಇವೆಲ್ಲದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಇವಾಗ ಸ್ಕೀಮ್ ವೈಸ್ ಹೇಳೋದು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇರುತ್ತೆ, ಇಷ್ಟೆಲ್ಲ ಆಫರ್ಗಳನ್ನ ಕೊಡ್ತಾರೆ, ಸ್ಕೀಮ್ ಏನಾದ್ರೂ ಇದೆಯಾ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಸ್ಕೀಮ್ ಬಗ್ಗೆ ಹೇಳೋದಾದ್ರೆ? ಹೌದು, ನಮ್ಮಲ್ಲಿ ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ. ಏನಂದ್ರೆ ನಮ್ದು ಮಂತ್ಲಿ ಸ್ಕೀಮ್ ಅಂದ್ರೆ ತಿಂಗಳ ಹೂಡಿಕೆ ಅಂತ ಬರ್ತದೆ. ಅದರಲ್ಲಿ ಹೇಗಂದ್ರೆ ನಿಮಗೆ 11 ತಿಂಗಳ ಕಂತು ಇರ್ತದೆ. 11 ತಿಂಗಳು ಏನು ಗ್ರಾಹಕರು ಬಂದು ಪೇಮೆಂಟ್ ಮಾಡ್ಬೇಕಾಗ್ತದೆ. ಅದರಲ್ಲಿ ಏನಂದ್ರೆ ನೀವು ಈಗ
ಏನೋ ಒಂದು ಪ್ಲಾನ್ ಮಾಡ್ಕೊಳ್ಬಹುದು ಫಸ್ಟಿಗೆನೆ. ಒಂದು ನೆಕ್ಲೆಸ್ ಅಂತ ಹೇಳಿದ್ರೆ ನೆಕ್ಲೆಸ್ಗೆ ನಾವು 1 ವರ್ಷಕ್ಕಾಗುವಾಗ ಎಷ್ಟು ಪೇಮೆಂಟ್ ಮಾಡ್ಬೇಕಾಗ್ತದೆ ಅಂತ ಹೇಳಿ. ಸೊ 5000 ಅಂತ ಹೇಳಿದ್ರೆ ಇವತ್ತು ಏನು ಪೇ ಮಾಡ್ತಾರೆ 5000 5,000 ಏನು ಪೇ ಮಾಡ್ತಾರೆ ಅವರಿಗೆ ಇವತ್ತಿನ ಗೋಲ್ಡ್ ರೇಟ್ ಅಲ್ಲಿ ಗೋಲ್ಡ್ ಬ್ಲಾಕ್ ಆಗ್ತಾ ಬರ್ತದೆ. 5,000ಕ್ಕೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಜಯಶ್ರೀ, ಜಯಶ್ರೀ ಅವ್ರು ಎಲ್ಲಿಂದ ಕರೆ ಮಾಡಿದ್ದೀರಾ? ಬ್ಯಾಂಗ್ಳೂರಿಂದ. ಬೆಂಗಳೂರಿಂದ ಕಾಲ್ ಮಾಡಿದ್ದೀರಾ? ಓಕೆ, ನಮ್ಮ ಇವತ್ತಿನ ಗೋಲ್ಡ್ ನೋಡಿದ್ರಾ? ಆಕ್ಚುಲಿ ನಾವು ಇರೋದು ಪುತ್ತೂರಲ್ಲಿ. ಪುತ್ತೂರಲ್ಲಿ ಇರೋದು? ಪುತ್ತೂರು ಪಿಲಿಪಂಜರ ಹಾ. ನಮ್ದು ನೇಟಿವ್ ಪ್ಲೇಸ್. ಈಗ ಹಸ್ಬೆಂಡ್ ಜಾಬ್ ಇದ್ದ ಕಾರಣ ಇಲ್ಲಿದ್ದೇವೆ ಬ್ಯಾಂಗ್ಳೂರಲ್ಲಿ. ಓಕೆ, ಬೆಂಗಳೂರಲ್ಲಿರುವಂತಹ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಇಲ್ಲ, ಇಷ್ಟವರೆಗೂ ಮಾಡಿಲ್ಲ. ಇದ್ರಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ಎಲ್ಲ, ಆನ್ಲೈನ್ ಇದೆಲ್ಲ. ಮಂಗಳೂರು ಜುವೆಲ್ಸ್ನವರು ಎಷ್ಟೆಲ್ಲ ಆಫರ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಗೊತ್ತಿತ್ತಾ ನಿಮ್ಗೆ? ಇಲ್ಲ, ಈಗ ನೋಡಿದಷ್ಟೇ ನಾನು. ಹಾ, ಓಕೆ, ಗೊತ್ತಾಯ್ತಲ್ವಾ? ಇನ್ನು ಹೋಗ್ಬೇಕು ಮೊನ್ನೆ ಲಾಸ್ಟ್ ವೀಕ್ ಇದ ಕಂತಲ್ಲಿ ನನ್ನ ಅತ್ತಿಗೆ ಅವರಿಗೆ ಒಬ್ರು ಇದು ಆಕರ್ಷಕ ಬಹುಮಾನ ಸಿಕ್ಕಿದೆ. ಹಾ ಹಾ, ಅವರನ್ನು ನೋಡಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು, ಹಾಗೆ ಇವತ್ತು ಕಾಲ್ ಮಾಡಿದೆ. ಈ ಬಾರಿ ನಾನು ಗೆಲ್ಬೇಕು ಅಂತ ಕಾಲ್ ಮಾಡಿದೀರಾ? ಓಕೆ ಮೇಡಮ್, ಹೇಳಿ, ಇದು ಎಷ್ಟು ತೂಕ ಇರ್ಬೋದು? ಎಷ್ಟು ತೂಕ ಇರ್ಬೋದು ಮೇಡಮ್, ಹೇಳಿ. 8 ರಿಂದ 12 ಗ್ರಾಮ್ ಇರ್ಬೋದು. 8 ರಿಂದ 12 ಗ್ರಾಮ್ ಇರ್ಬೋದು. ರೇಟ್ ಹೇಳಿ. ರೇಟ್ 1.3 ಲ್ಯಾಕ್ ಇಂದ 2 ಲ್ಯಾಕ್ ಒಳಗಡೆ. ಒಂದು ಎಕ್ಸಾಕ್ಟ್ ಹೇಳಿ ಮೇಡಮ್. 1.4 ಲ್ಯಾಕ್. 1.4 ಲ್ಯಾಕ್ ಅಂತ ಹೇಳ್ತಾ ಇದ್ದೀರಾ? ಓಕೆ, ನೋಡೋಣ ಮೇಡಮ್. ಆಲ್ ದಿ ಬೆಸ್ಟ್. ಅವರಿಗೆ ಸಿಕ್ಕಿದೆ ಅಲ್ವಾ, ನಿಮ್ಗೆ ಕೂಡ ಸಿಗ್ಲಿ ಈ ಸಲ. ಓಕೆ, ಥ್ಯಾಂಕ್ ಯು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಒಬ್ರಿಂದ ಒಬ್ರಿಗೆ ಹೋಗ್ತಾ ಇದೆ. ಅಲ್ಲಿ ಆಫರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ಅದರ ಜೊತೆಗೇನೆ ನೀವು ಗೆಸ್ ಮಾಡಿದ್ರೆ ನಿಮಗೆ ಪ್ರೈಸ್ ಸಿಗುತ್ತೆ ಅನ್ನುವಂಥದ್ದು, ಹಾಗಾಗಿ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಓಕೆ, ನಾವು ಮಾತಾಡ್ತಾ ಇದ್ವಿ, ಹೇಳಿ ಲಕ್ಕಿ ಸ್ಕೀಮ್ ಬಗ್ಗೆ. ಮಂತ್ಲಿ ಸ್ಕೀಮ್ ಅಲ್ಲಿ ಏನ್ ಬರ್ತದೆ ಅಂದ್ರೆ ಅವತ್ತಿನ ಗೋಲ್ಡ್ ಬ್ಲಾಕ್ ಆಗ್ತಾ ಬರ್ತದೆ. 11 ಮಂತ್ ಆಗುವಾಗ ಅವ್ರದ್ದು ಏನು ಗೋಲ್ಡ್ ಇರ್ತದೆ ಅಷ್ಟು ಗ್ರಾಮ್ಸ್ ಅನ್ನ ಅವ್ರು ಪರ್ಚೇಸ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್ ಈಗ 10 ಗ್ರಾಮ್ ಅವರು ಸೇವ್ ಮಾಡಿದ್ದಾರೆ ಅಂದ್ರೆ 10 ಗ್ರಾಮ್ ನ ಆರ್ನಮೆಂಟ್ಸ್ ಅವ್ರು ತಗೊಂಡು ಹೋಗ್ಬೋದು. ಅದರಲ್ಲಿ ಸ್ಪೆಷಲ್ ಏನಂದ್ರೆ ನಿಮಗೆ ಆ ಆರ್ನಮೆಂಟ್ ಏನ್ ಪರ್ಚೇಸ್ ಮಾಡ್ಕೊಳ್ತಾರೆ ಅದರಲ್ಲಿ ವೇಸ್ಟೇಜ್ ಅಲ್ಲಿ 50% ಡಿಸ್ಕೌಂಟ್ ಸಿಗ್ತದೆ. ಅದು ಒಳ್ಳೆ ಬೆನಿಫಿಟ್. ಅದು ಕೂಡ ಅಂದ್ರೆ ಗೋಲ್ಡ್ ಬ್ಲಾಕ್ ಆಗ್ತದೆ ಮತ್ತೆ 50% ಡಿಸ್ಕೌಂಟ್ ಕೂಡ ಆಗ್ತಾ ಇದೆ ಅದರಲ್ಲಿ. ಮತ್ತೆ ನಮ್ದು ಪಿಗ್ಮಿ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದೇವೆ. ಅದೊಂದು ಪ್ಲಾನ್ ನಡೀತಾ ಇದೆ ನಮ್ದು. ಅದೇನಂದ್ರೆ ಸಣ್ಣ ವ್ಯಾಪಾರಿಗಳಿರ್ತಾರೆ, ಅವರಿಗೆ ಸ್ವಲ್ಪ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ಡೈಲಿ ಪೇಮೆಂಟ್ ಅಲ್ಲಿ ಅವ್ರದ್ದೇನು ಉಳಿತಾಯ ಇರ್ತದೆ ಅದರಲ್ಲಿ 100 ರೂಪೀಸ್ 300 ರೂಪೀಸ್ ಅದನ್ನ ಡೈಲಿ ಪೇಮೆಂಟ್ ಮಾಡ್ಕೊಂಡು ಬರ್ಬೋದು. ಅದು ಕೂಡ ಅವರಿಗೆ ಬೆನಿಫಿಟ್ ಆಗ್ತದೆ. 1 ವರ್ಷ ಆಗುವಾಗ 11 ತಿಂಗಳಾದ್ಮೇಲೆ ಅವರು ಆರ್ನಮೆಂಟ್ ಅನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಅದರಲ್ಲಿ ಕೂಡ ಎಲ್ಲಿಯವರೆಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೊಡ್ಡ ಬಜೆಟ್ ನಲ್ಲಿ ಪರ್ಚೇಸ್ ಮಾಡೋರು ಮಾತ್ರ ಅಲ್ಲ, ಸಣ್ಣದಾಗಿ ಏನೋ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕೂಡ ಅನುಕೂಲ ಆಗ್ಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಈ ಒಂದು ಸ್ಕೀಮ್ ಅನ್ನ ಆರಂಭ ಮಾಡಬೇಕು ಅನ್ನೋಂಥದ್ದಿದ್ದೀರಾ. ಹಾಗಾಗಿ ತುಂಬಾ ಜನ ಇದನ್ನ ಆದಷ್ಟು ಬೇಗ ಆರಂಭ ಮಾಡಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಣ್ಣದಾಗಿ ಹೂಡಿಕೆ ಮಾಡಿದ್ರೆ ಕೂಡ ಒಂದು ದಿನ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ರಯೋಜನ ಆಗೇ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೋಡಿದ್ರಲ್ವಾ ನೀವು, ಪಿಗ್ಮಿಯನ್ನ ಮಾಡಬೇಕು ಅಂತ ಇದ್ದಾರೆ. ಈ ಮೂಲಕ ಕೂಡ ನೀವು ನಿಮ್ಮ ಒಂದು ಹೂಡಿಕೆಯನ್ನ ಇಲ್ಲಿ ಮಾಡಬಹುದಾಗಿದೆ. ಹಾಗೇನೆ ಇನ್ನೊಂದು ಕಾಲ್ ಇದೆ, ಮಾತಾಡೋಣ. ಹಲೋ 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 ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ಭವ್ಯ. ಭವ್ಯ ಅವರು ನೆಲ್ಲಿಕಟ್ಟೆಯಿಂದ ಕಾಲ್ ಮಾಡಿದ್ದೀರಾ? ಹೌದು. ಓಕೆ ಮೇಡಮ್, ಹೇಳಿ, ಎಷ್ಟು ತೂಕ ಇರಬಹುದು ಈ ಒಂದು ಗೋಲ್ಡ್? ಇದ್ರಲ್ಲಿ 20 ಗ್ರಾಮು. 20 ಗ್ರಾಮ್ ಇರಬಹುದು. 3,60,000. 3,60,000. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, 3 ಗೆಸ್ ಮಾಡಿದ್ದಾರೆ ಅವರು. ನೋಡೋಣ ಎಷ್ಟು ಅನ್ನೋದನ್ನ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಇದರ ಜೊತೆಗೇನೆ ಯಾರೆಲ್ಲ ಗೆಸ್ ಮಾಡಿ ನಿಖರವಾಗಿರುವಂಥ ಪ್ರೈಸನ್ನು ಹೇಳ್ತಿರೋ ಅವರಿಗೆ ಆಕರ್ಷಕವಾಗಿರುವಂಥ ಬಹುಮಾನ ಇದೆ. ಬಟ್ ನೀವು ಗೆಸ್ ಮಾಡಿದ್ರಿ ಬಟ್ ನಿಮಗೆ ಸಿಗ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡಬೇಕಾಗಿಲ್ಲ, ನಿಮಗೆ ಕೂಡ ಬಹುಮಾನ ಸಿಗುತ್ತೆ. ಕರೆ ಮಾಡಿದಂತಹ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ಮಂಗಳೂರು ಜುವೆಲ್ಸ್ ವತಿಯಿಂದ ಬಹುಮಾನ ಇರುತ್ತೆ. ಹಾಗಾಗಿ ಕಾಲ್ ಮಾಡಿ, ಈ ಹಿಂದೆ ಕಾಲ್ ಮಾಡಿದಾಗ ಸಿಗ್ಲಿಲ್ಲ ಅಂತ ಹೇಳಿ ತುಂಬಾ ಜನ ಹೇಳಿದಂತಿದೆ. ಹಾಗಾಗಿ ಈ ಸಲ ಕಾಲ್ ಮಾಡಿ ಗೆಸ್ ಮಾಡಿ ಪ್ರೈಸ್ ಅನ್ನ ವಿನ್ ಆಗಿ ಅಂತ ಹೇಳ್ತಾ ಇದ್ದೀವಿ. ಹಾಗೇನೆ ಮೇಡಮ್, ಇವಾಗ ಮಂಗಳೂರು ಜುವೆಲ್ಸ್ ನಲ್ಲಿ ಇವಾಗ ಬಂದು ಯಾರೋ ಒಬ್ರು ನಮಗೆ ಕಸ್ಟಮೈಸ್ಡ್ ಆಗಿರುವಂತ ಜುವೆಲ್ಲರ್ಸ್ ಬೇಕು ಅಂತ ಹೇಳಿ ಡಿಸೈನ್ ಕೊಡ್ತಾರೆ. ಅದರ ಪ್ರೊಸೆಸ್ಗಳು ಹೆಂಗ್ ನಡೆಯುತ್ತೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ, ಸೊ ಕಸ್ಟಮರ್ಸ್ ಡಿಸೈನ್ಸ್ ತರ್ತಾರೆ, ಅದನ್ನ ನಾವು ನೋಡಿ, ನಮ್ಮಲ್ಲೇ ಡಿಸೈನರ್ಸ್ ಇದ್ದಾರೆ, ಸೊ ನಾವು ಅದನ್ನ ನೋಡಿ
ಕಸ್ಟಮೈಸ್ ಮಾಡಿಕೊಡ್ತೀವಿ, ಯಾವ ತರ ಡಿಸೈನ್ಸ್ ಬೇಕು ಅವರಿಗೆ. ಅದರಲ್ಲೂ ಡಿಸೈನ್ಸ್ ಅಲ್ಲೂ ಕೆಲವರು ಕಸ್ಟಮೈಸ್ ಅನ್ನ ಕೇಳ್ತಾರೆ, ಅದೇ ಸೇಮ್ ಬೇಡ ಇನ್ನೇನಾದ್ರೂ ಚೇಂಜಸ್ ಮಾಡಿ ಅಂತ ಕೇಳ್ತಾರೆ. ಸೊ ಅದನ್ನ ನಾವು ಡಿಸೈನ್ ಮಾಡಿ ಅವರಿಗೆ ತೋರಿಸ್ತೀವಿ. ಅವರು ಫೈನಲ್ ಮಾಡಿದ್ಮೇಲೆ ನಾವು ಅದನ್ನ ಮಾಡಿಕೊಡ್ತೀವಿ. ನಮ್ಮದೇ ವರ್ಕರ್ಸ್ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೇ ಇರೋದ್ರಿಂದ ನಾವು ಅಲ್ಲಿ ಮಾಡಿಸಿ ತರ್ತೀವಿ. Okay, ಒಂದು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಸೌಮ್ಯ ಅವರು ಕಡಬದಿಂದ ಕಾಲ್ ಮಾಡಿದ್ದೀರಾ? ಹೌದು. ಓಕೆ ಮೇಡಮ್, ಆಭರಣ ನೋಡಿದ್ರಾ? ನೋಡಿದ್ದೇನೆ. ಇಷ್ಟ ಆಯ್ತಾ ನಿಮ್ಗೆ? ಅದು ಒಂದು ಜಿಮ್ಕ ಒಂದು 2.5 ಪವನ್. 2.5 ಪವನ್ ಇರ್ಬೋದು ಅಂತ. ಓಕೆ, ರೇಟ್ ಹೇಳಿ. ರೇಟು 2,80,000 ರೂಪಾಯಿ ಆಗ್ಬೋದು. 2,80,000. ಹೌದು. ಓಕೆ, ಥ್ಯಾಂಕ್ ಯು. 2,80,000 ಅಂತ. ತುಂಬಾ ಜನ ಅದೇ ರೇಂಜ್ ಅಲ್ಲಿ ಇದ್ದಾರೆ. ನೋಡೋಣ ಎಷ್ಟು ಆಗುತ್ತೆ ಅಂತ. ಓಕೆ, ನಾವು ಮಾತಾಡ್ತಾ ಇದ್ವಿ ಮೇಡಮ್, ಹಾಗೇನೆ ಕಸ್ಟಮೈಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಕಂಟಿನ್ಯೂ. ಅವರಿಗೆ ಬೇಕಾದ ಡಿಸೈನ್ಸ್ ಅನ್ನ ನಾವು ಮಾಡಿಕೊಡ್ತೀವಿ. ಮತ್ತೆ ನಮಗೆ ಕೆಲವೊಂದು ಡಿಸೈನ್ಸ್ಗೆ ತುಂಬಾ ಟೈಮ್ ಹೋಗ್ತದೆ, ಆದ್ರೂ ನಾವು ನಮ್ಮ ಜನತೆ, ಪುತ್ತೂರಿನ ಜನರೇನಿದ್ದಾರೆ ಅವರಿಗೆ ಆದಷ್ಟು ಬೇಗನೆ ಮಾಡಿಕೊಡ್ತೀವಿ. ಒಂದು ಡಿಸೈನ್ ಅಂತ ಅಂದಾಗ ಸ್ಟೋನ್ಸ್ ನ ಕೆಲಸ ಇರ್ಬೋದು. ಈಗ ನಮ್ಮಲ್ಲಿ ನೆಲ್ಲೂರು ಡಿಸೈನ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು, ಅದಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಆದ್ರೂ ನಾವು 15 days ಅಲ್ಲಿ ರೀಚ್ ಮಾಡ್ತೀವಿ ಅದನ್ನ. ಸೊ ಆ ತರ ಡಿಸೈನ್ಸ್ ನಾವು ಆದಷ್ಟು ಬೇಗನೆ ಮಾಡಿಕೊಡ್ತೀವಿ ಹೇಳಿದ ಟೈಮಿಗಿಂತ. ಓಕೆ, 15 days ಅಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತಹ ಡಿಸೈನ್ ಅನ್ನೇ ಮಾಡಿ ಕೊಡ್ತೀರಾ ಅಂತ ಹೇಳಿದ್ರೆ, ನಾರ್ಮಲ್ ಆಗಿರೋದನ್ನ ಕೂಡ ಆದಷ್ಟು ಬೇಗನೆ ಮಾಡಿಕೊಡುವಂತ ವ್ಯವಸ್ಥೆಗಳು ಇರ್ಬೋದು ಅಲ್ವಾ ನಿಮ್ಮ ಕಡೆಯಿಂದ? ಓಕೆ, ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ, ಮಂಗಳೂರು ಜುವೆಲ್ಸ್ ಅನ್ನುವಂಥದ್ದು ಮೈಸೂರು ಅರಮನೆಯ ಜೊತೆಗಿನ ಒಡನಾಟ ಕೂಡ ಇತ್ತು ಅನ್ನುವಂಥದ್ದನ್ನ ಪ್ರತಿಯೊಬ್ಬ ಗ್ರಾಹಕರು ಕೂಡ ನೆನಪು ಮಾಡ್ಕೊಳ್ಬಹುದಾಗಿದೆ. ಪಾರಂಪರಿಕವಾಗಿರುವಂತಹ ಆಭರಣ ಇಲ್ಲಿ ಸಿಗುತ್ತೆ. ಹಾಗಾಗಿ ನಾವು ವೇರ್ ಮಾಡುವಂತಹ ಜ್ಯುವೆಲ್ಲರಿ ಮೈಸೂರು ಅರಮನೆಯ ಜೊತೆಗಿನ ಒಡನಾಟವನ್ನ ಇತ್ತು ಅನ್ನೋದು ಹೇಳೋದು ಅಂತ ಹೇಳಿದ್ರೆ ಅದೊಂದು ರೀತಿಯಂತ ಹೆಮ್ಮೆ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಅಲ್ಲಿರುವಂತಹ ಆಭರಣವನ್ನ ಖರೀದಿ ಮಾಡಿ. ಹಾಗೇನೆ ಒಂದು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಭಾರತಿ ಅವರು ಬೆಟ್ಟಂಪಾಡಿಯಿಂದ ಕಾಲ್ ಮಾಡಿದ್ದೀರಾ? ನಮಸ್ತೆ ಮೇಡಮ್, ನಾನು ಭಾರತಿ ಪುತ್ತೂರಿಂದ. ಓಕೆ, ನೋಡಿದ್ರ ಮೇಡಮ್ ಆಭರಣ? ನೋಡಿದೆ. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಓಕೆ, ಎಷ್ಟು ಇರ್ಬೋದು ಇದು ತೂಕ ಹೇಳಿ? 2,74,100. 2,24,100. 100. ಓಕೆ ಮೇಡಮ್, ಥ್ಯಾಂಕ್ ಯು. ಆಯ್ತು. ಓಕೆ, ನೋಡೋಣ ಏನಾಗುತ್ತೆ ಅಂತ. ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆಯೋ ಏನು ಅಂತ ನೋಡೋಣ. ಕಾಲ್ ಮಾಡಿ ನೀವು ಗೆಸ್ ಮಾಡಿ, ನಿಮಗೆ ಪ್ರೈಸ್ ಸಿಗುತ್ತೆ. ಅದರ ಜೊತೆಗೇನೆ ಜಸ್ಟ್ ಕಾಲ್ ಮಾಡಿದ್ರೂ ಸಾಕು, ನಿಮಗೆ ಸ್ಪೆಷಲ್ ಆಗಿರುವಂಥ ಆಫರ್ ಸಿಗುತ್ತೆ. ಅದರ ಜೊತೆಗೇನೆ ನಿಮಗೆ ಪ್ರೈಸ್ ಕೂಡ ಸಿಗ್ತಾ ಇರುವಂಥದ್ದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ, ಕರೆ ಮಾಡಿ. ಹಾಗಾಗಿ ಈಗ ಮೇಡಮ್ ನಾವು ಕಂಟಿನ್ಯೂ ಮಾತಾಡ್ತಾ ಹೋಗೋದು ಅಂತ ಇದ್ರೆ, ಇವಾಗ ಮಂಗಳೂರು ಜುವೆಲ್ಸ್ ಅನ್ನೋವಂಥದ್ದು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಪ್ರಾರಂಭ ಆಗಿರುವಂಥದ್ದು ಬೆಂಗಳೂರಿನಲ್ಲಿ, ಸೆಕೆಂಡ್ ಬ್ರಾಂಚ್ ಆರಂಭ ಆಗಿರೋದು ಪುತ್ತೂರಿನಲ್ಲಿ. ಆದ್ರೂ ಕೂಡ ಮಂಗಳೂರು ಜುವೆಲ್ಸ್ ಅನ್ನುವಂಥ ಹೆಸರಿದೆ. ಇದು ಹೇಗೆ ಅನ್ನುವಂಥ ಪ್ರಶ್ನೆ ತುಂಬಾ ಜನರಲ್ಲಿ ಇದೆ. ಅದಕ್ಕೆ ನೀವು ಉತ್ತರವನ್ನ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ಬರುವಂಥ ಕಸ್ಟಮರ್ಗಳು, ಇವಾಗ ಪುತ್ತೂರಿಗೆ ಬರುವಂಥ ಕಸ್ಟಮರ್ಗಳಲ್ಲಿ ಹೇಳೋದಿದ್ರೆ ಯಾವೆಲ್ಲ ಭಾಗಗಳಿಂದ ಬರ್ತಾ ಇದ್ದಾರೆ ಅಂತ, ರೆಸ್ಪಾನ್ಸ್ ಹೇಗಿದೆ ಅಂತ. ಸ್ವಲ್ಪನೇ ತಿಂಗಳಾಗಿರುವಂಥದ್ದು, ಆದ್ರೂ ರೆಸ್ಪಾನ್ಸ್ ಹೇಗಿದೆ ಅಂತ. ರೆಸ್ಪಾನ್ಸ್ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ. ಪುತ್ತೂರಿಂದ ತುಂಬಾ ಜನ ಬರ್ತಾ ಇದ್ದಾರೆ. ಮತ್ತೆ ಪುತ್ತೂರನ್ನ ಬಿಟ್ಟು ಬೇರೆ ಕಡೆಯಿಂದ ಸುಳ್ಯ, ಮಂಗಳೂರು, ಮತ್ತೆ ನಮ್ ಬೇರೆ ಕಡೆ ಉಪ್ಪಿನಂಗಡಿ, ದೂರ ದೂರದಿಂದ ಕಸ್ಟಮರ್ಸ್ ನಮಗೆ ಬರ್ತಾ ಇದ್ದಾರೆ. ಡಿಸೈನ್ಸ್ ಕಾಲ್ ಮಾಡಿ ಎಂಕ್ವೈರ್ಸ್ ಮಾಡ್ತಾ ಇದ್ದಾರೆ. ಬಂದ ಕಸ್ಟಮರ್ಸ್ಗೆ ಏನಂದ್ರೆ ತುಂಬಾ ಖುಷಿ ಆಗ್ತಿದೆ, ಅದು ನಮಿಗೂ ಕೂಡ ಖುಷಿ. ನಾವು ಸರ್ವಿಸ್ ಕೊಟ್ಟು. ಕರೆ ಇದೆ, ಮಾತಾಡೋಣ. ಹಲೋ 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 ಮೇಡಮ್, ನಿಮ್ಮ ಹೆಸರು? ಅಪೂರ್ವ. ಅಪೂರ್ವ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಾಣಿಯೂರಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು. ಓಕೆ ಮೇಡಮ್, ಹೇಳಿ ಎಷ್ಟಿರ್ಬೋದು ಈ ಒಂದು ಜುಮ್ಕಾ ತೂಕ ಅಂತ? ಅದ್ರಲ್ಲಿ ಒಂದು 12 ಗ್ರಾಮ್. 12 ಗ್ರಾಮ್ ಇರ್ಬೋದು. ರೀಸೆಂಟ್ ಆಗಿ ಜುವೆಲ್ ಪರ್ಚೇಸ್ ಮಾಡಿದ್ರಾ ಮೇಡಮ್? ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳ್ತದೆ. ಓಕೆ, ರೀಸೆಂಟ್ ಆಗಿ ಏನಾದ್ರೂ ಆಭರಣ ಪರ್ಚೇಸ್ ಮಾಡಿದ್ರಾ? ರೀಸೆಂಟ್ ಆಗಿ ಇಲ್ಲ. ಇಲ್ಲ. ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾಯ್ತಾ? ಹಲೋ, ಕೇಳಿದಿಲ್ಲ ಮ್ಯಾಮ್. ಕೇಳ್ತಾ ಇಲ್ವಾ? ಹಲೋ, ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾಯ್ತಾ? ಗೊತ್ತಾಯ್ತು. ಎಷ್ಟಿದೆ ಹೇಳಿ? 13,370. ಓಕೆ.
70 ಓಕೆ, ಹೇಳಿ ಇದರ ನಿಖರವಾದ ಬೆಲೆ ಎಷ್ಟಿರ್ಬೋದು? ಅದ್ರಲ್ಲಿ ಒಂದು 2,60,000. 2,50,000. ಹಾ. ಓಕೆ, ನೀವೇ ಸ್ವಲ್ಪ ಡೌಟಲ್ಲಿ ಇದ್ದೀರಿ, ಚೇಂಜ್ ಮಾಡ್ತೀರಾ? ಎಂತ ಮ್ಯಾಮ್? ಡೌಟಲ್ಲಿ ಇದ್ದೀರಾ, ಚೇಂಜ್ ಮಾಡ್ತೀರಾ ಅಂತ ಕೇಳಿದೆ ರೇಟನ್ನ. ಇಲ್ಲ ಇಲ್ಲ ಇಲ್ಲ, 2,60,000. ಅದೇ ಫಿಕ್ಸ್ ಅಲ್ಲಿದ್ದೀರಿ. ಹಾ. ಓಕೆ ಮೇಡಮ್, ಥ್ಯಾಂಕ್ ಯು. ಸರಿ ಸರಿ. ಹಾ. ನೋಡೋಣ, ಅವರು ಕೂಡ ಒಂದು ಗೆಸ್ ಮಾಡಿದ್ದಾರೆ, ನೋಡೋಣ ಎಷ್ಟಾಗುತ್ತೆ ಅನ್ನುವಂಥದ್ದು. ಓಕೆ ಮೇಡಮ್, ಮಾತಾಡ್ತಾ ಇದ್ವಿ ನಾವು, ಅದನ್ನೇ ಕಂಟಿನ್ಯೂ ಮಾಡೋದು ಅಂತ ಹೇಳಿದರೆ, ಇವಾಗ ದೂರಗಳಿಂದೆಲ್ಲ ಕಾಲ್ ಮಾಡ್ತಾರೆ, ಕಸ್ಟಮೈಸರ್ ಆಗಿ ಬೇಕು ಅಂತ ಹೇಳ್ತಾರೆ, ಇವೆಲ್ಲದಕ್ಕೂ ಕೂಡ ರೆಸ್ಪಾನ್ಸ್ ಕೊಡ್ತಾ ಇದೆ ಮಂಗಳೂರು ಜುವೆಲ್ಸ್ ಅನ್ನುವಂಥದ್ದು. ಅದರ ಜೊತೆಗೇನೆ ಪ್ರೀತಿಯ ಗ್ರಾಹಕರಿಗೆ ಅವ್ರಿಗೆ ಇಷ್ಟವಾಗಿರುವಂಥ ಚಿನ್ನಾಭರಣಗಳನ್ನು ಕೊಡ್ತಾ ಇದೆ, ಲೈಟ್ ವೆಯ್ಟ್ ಆಗಿರುವಂಥ ಆಭರಣಗಳನ್ನು ಕೊಡ್ತಾ ಇದೆ ಅಂತ ಹೇಳಿದಾಗ ತುಂಬ ಜನರಿಗೆ ಇರುತ್ತೆ. ದೊಡ್ಡ ದೊಡ್ಡ ಆಭರಣಗಳನ್ನು ಒಂದು ಕ್ಯಾಟಗರಿಗೆ ತಗೊಂಡ್ರೆ, ಸಣ್ಣ ಸಣ್ಣ ಆಭರಣಗಳನ್ನು ಒಂದು ಕ್ಯಾಟಗರಿಗೆ ತಗೊಂಡ್ರೆ ಎಷ್ಟು ರೇಟಿಂದ ಆರಂಭ ಆಗ್ಬೋದು ಅನ್ನುವಂಥ ಪ್ರಶ್ನೆ ಕೂಡ ಜನರಲ್ಲಿ ಇರುತ್ತೆ ಅಲ್ವಾ? ಹಾಗಾಗಿ ಎಷ್ಟು ರೇಟಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳೋದಾದ್ರೆ, ನಮ್ಮಲ್ಲಿ ಏನಂದ್ರೆ ಜುವೆಲ್ರಿ ಆರ್ನಮೆಂಟ್ಸ್ ಏನಿದೆ 10,000 ಇಂದ ಕೂಡ ಸ್ಟಾರ್ಟ್ ಆಗುವಂಥದ್ದು ಇದೆ. 10,000 ಇಂದ ಸ್ಟಾರ್ಟ್ ಆಗಿ ಲಕ್ಷದವರೆಗೂ ಹೋಗ್ತದೆ. ಲೈಟ್ ವೇಟ್ ಅಂದಾಗ ಸ್ವಲ್ಪ ಕಮ್ಮಿನೇ ಬರ್ತದೆ. 10,000ದಿಂದ ಸ್ಟಾರ್ಟ್ ಆಗಿ ಡೈಲಿ ವೇರ್ಗೆ ಏನೆಲ್ಲ ಆರ್ನಮೆಂಟ್ಸ್ ಬೇಕು, ಬೇಬಿ ಮಕ್ಕಳಿಗೆ ಏನ್ ಬೇಕು ಆ ತರದೆಲ್ಲ ನಮ್ಮಲ್ಲಿ ಸಿಗ್ತದೆ. ಓಕೆ, ಇವಾಗ ತುಂಬಾ ಜನ ಮನೆಯಲ್ಲೇ ಕೂತ್ಕೊಂಡು ಹೇಳ್ತಾರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆಪ್ಪ, ಹೋಗೋದು ಬೇಡ, ಕಷ್ಟ ಇದೆ ಅಂತ ಹೇಳ್ತಾರೆ. ಬಟ್ ನೀವು ಮಂಗಳೂರು ಜುವೆಲ್ಸ್ಗೆ ಹೋದ್ರಿ ಅಂತ ಹೇಳಿದ್ರೆ ಲೈಟ್ ವೇಟ್ ಆಭರಣಗಳು ಸಿಗುತ್ತೆ, ನಿಮಗೆ ಅದು ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನುವಂಥದ್ದು. 10,000ರಿಂದ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನೀವು ವಿಸಿಟ್ ಮಾಡಬೇಕು. ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಹಲೋ ಹಲೋ, ಸ್ನೇಹ ಅವರು ಪುತ್ತೂರಿಂದ ಕಾಲ್ ಮಾಡಿದ್ದೀರಾ? ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ. ಓಕೆ ಮೇಡಮ್, ಜುಮ್ಕಾ ನೋಡಿದ್ರಾ? ಹಾ, ನೋಡಿದೆ. ಇಷ್ಟ ಆಯ್ತಾ ನಿಮ್ಗೆ? ಹಾ, ಇಷ್ಟ ಆಯ್ತು. ಓಕೆ, ಹೇಳಿ ಎಷ್ಟು ಇರ್ಬೋದು ಇದರ ನಿಖರವಾದ ಬೆಲೆ? 1,06,000. 1,06,000. 6,000. 1,06,000. ಹಾ, ಹೌದು. ಓಕೆ, 1,06,000. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾ, ವೆಲ್ಕಮ್. ಓಕೆ, 1,06,000 ಅಂತ ಹೇಳಿದ್ದಾರೆ. ಇವತ್ತಿನ ಗೋಲ್ಡ್ ರೇಟನ್ನು ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೊಳ್ಳಿ. ಕಾಲ್ ಮಾಡೋದಕ್ಕಿಂತ ಮೊದಲು 13,370 ರೂಪಾಯಿ ಇದೆ. ಹಾಗಾಗಿ ಇದು ಲೈಟ್ ವೇಟ್ ಅಂತ ಹೇಳಿದ್ದೀವಿ. ನಾವು ಹೇಳುವಂತಹ ಲೈಟ್ ವೇಟ್ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅದರ ಜೊತೆಗೇನೆ ಗೋಲ್ಡಿನ ಇವತ್ತಿನ ರೇಟ್ ಎಷ್ಟಿದೆ, ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀವು ರೇಟನ್ನು ಹೇಳಿ. ಯಾಕೆಂತ ಹೇಳಿದರೆ ಆಕರ್ಷಕವಾಗಿರುವಂಥ ಬಹುಮಾನ ನಿಮ್ಮದಾಗಬೇಕು ಅಂತ ಹೇಳಿದರೆ ನೀವು ಕರೆಕ್ಟಾಗಿ ಯೋಚನೆಯನ್ನು ಮಾಡಿ ಹೇಳಬೇಕು. ಇನ್ನಷ್ಟು ಡೀಟೇಲನ್ನು ಕೊಡ್ತೀವಿ, ನಿಮ್ಮ ಕರೆಯನ್ನು ಸ್ವೀಕಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸಣ್ಣ ಬ್ರೇಕ್.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದೇ ಒಂದು ವಿಚಾರ ಆದರೂ ಕೂಡ ಅಷ್ಟೇ, ಹೆಚ್ಚು ನಾವು ವಿಚಾರಗಳನ್ನ ತಿಳ್ಕೊಂಡ ಹಾಗೇನೆ ನಮಗೆ ಆತ್ಮೀಯತೆ ಬೆಳೆಯುತ್ತೆ, ಮಾಹಿತಿ ಹೆಚ್ಚಾಗಿ ತಿಳಿಯುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಂಗಳೂರು ಜುವೆಲ್ಸ್ನ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದು 4ನೆಯ ಸಂಚಿಕೆ. ಈ ಹಿಂದೆ ನಡೆದಂಥ ಸಂಚಿಕೆಗಳಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಕೊಂಡು ಬಂದಿದ್ದೇವೆ. ಹಾಗೆಯೇ ಇದೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ತುಂಬ ಜನರಿಗೆ ಚಿನ್ನಾಭರಣ ಅಂತ ಹೇಳಿದರೆ ಹೇಗಾಗುತ್ತೆ ಅಂತ ಹೇಳಿದರೆ ಅದು ಕೇವಲ ವಸ್ತು ಅನ್ನುವಂಥ ಫೀಲಿಂಗ್ಸ್ ಇರುತ್ತೆ. ಆದರೆ ಚಿನ್ನಾಭರಣ ಅನ್ನುವಂಥದ್ದು ಸಂಬಂಧವನ್ನು ಬೆಸೆಯುತ್ತೆ, ಪ್ರೀತಿಯ ಸಂಕೇತವಾಗಿರುತ್ತೆ, ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಕಷ್ಟ ಕಾಲದಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನು ಕೂಡ ಮರೆಯೋ ರೀತಿಯಲ್ಲಿಲ್ಲ. ಅದರಲ್ಲಿ ಕೂಡ ಮಂಗಳೂರು ಜುವೆಲ್ಸ್ನ ಚಿನ್ನಾಭರಣ ಸ್ಪೆಷಲ್ ಯಾಕೆ ಅಂತ ಕೇಳಿದರೆ ಗ್ರಾಹಕರಿಗೆ ಭರಪೂರವಾಗಿರುವಂಥ ಆಫರ್ಗಳನ್ನು ಕೊಡ್ತಾ ಇದೆ. ಲೈಟ್ ವೇಟ್ ಆಭರಣದ ಮೂಲಕ ಫೇಮಸ್ ಆಗಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಇಲ್ಲಿರುವಂಥ ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ ನಾವು ಪದೇ ಹೇಳ್ತಾ ಬಂದಿದ್ದೇವೆ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ವಿಜಯ ಅವರು ಉಪ್ಪಳದಿಂದ ಕಾಲ್ ಮಾಡಿದ್ದೀರಾ? ಹಲೋ ಮೇಡಮ್, ನಿಮ್ಮ ಟಿವಿ ವ್ಯಾಲ್ಯೂಮ್ ಅನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ನನ್ನ ವಾಯ್ಸೇ ನನಗೆ ಕೇಳ್ತಾ ಇದೆ. ಹಾಗಾಗಿ ಹಲೋ 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 ಹಲೋ, ಕೇಳಿಸ್ತಿದ್ಯಾ ಮೇಡಮ್? ನೀವು ವಿಡಿಯೋ ನೋಡ್ಕೊಂಡು ಮಾತಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಕೇಳೋದಿಲ್ಲ. ಹಲೋ ಹಲೋ, ನನಗೆ ಮಾತಾಡೋದು ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ ಆಗಿದೆ. ನೀವು ವಿಡಿಯೋವನ್ನು ನೋಡಿಕೊಂಡು ನಮಗೆ ಕರೆ ಮಾಡ್ತೀರಾ ಅಂತ ಹೇಳಿದರೆ ವಿಡಿಯೋ ಮತ್ತು ನಾವಿಲ್ಲಿ ನಿಮಗೆ ಕನೆಕ್ಟ್ ಆಗೋದು ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನೀವು ವಿಡಿಯೋವನ್ನು ನೋಡಿಕೊಂಡು ಕರೆಯನ್ನು ಮಾಡಿ ಮಾತಾಡಬೇಡಿ. ವಿಡಿಯೋ ಇರುತ್ತೆ, ಬಟ್ ನೀವು ನಮ್ಮಲ್ಲಿ ಮಾತಾಡಿ, ಆಮೇಲೆ ನಾವು ಮಾತಾಡೋದು ವಿಡಿಯೋದಲ್ಲಿ ಕೇಳಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾತಾಡಬೇಕಾದ್ರೆ ಸ್ವಲ್ಪ ಹೊರಗೆ ಬಂದು ಫ್ರೀ ಮಾಡಿಕೊಂಡು ಮಾತಾಡಿ ಅಂತ ಹೇಳೋದಕ್ಕೆ ನಮ್ಮದೊಂದು ರಿಕ್ವೆಸ್ಟ್ ಇದು. ಹಾಗೆಯೇ ನಾವು ಮಾತಾಡ್ತಾ ಇದ್ವಿ. ಇವಾಗ ಮಂಗಳೂರು ಜುವೆಲ್ಸ್ನಲ್ಲಿ ಮಾನ್ಸೂನ್ ಆಫರ್ ಏನಾದರೂ ಹಾಕಿದ್ರೆ ಹೇಗಿದೆ ಅಂತ ಮಾನ್ಸೂನ್ ಆಫರ್ಗಳು? ಹೌದು, ನಮ್ಮಲ್ಲಿ ಈಗ ಮಾನ್ಸೂನ್ ಆಫರ್ ಸ್ಟಾರ್ಟ್ ಮಾಡಿದೀವಿ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಕನ್ ಸರ್ ಅವರು ಲಾಂಚ್ ಮಾಡಿದ್ರು ಆಫರ್ ಅಂತ ಹೇಳಿ, ಬಟ್ ಏನು ಅಂತ ಹೇಳಿರ್ಲಿಲ್ಲ. ಸೊ ನಾನಿವತ್ತು ಹೇಳ್ತಾ ಇದ್ದೀನಿ ಮಾನ್ಸೂನ್ ಆಫರ್ ಏನ್ ನಡೀತಾ ಇದೆ ಅಂತ ಹೇಳಿ. ನಮ್ ಜನತೆಗೆ ಏನಂದ್ರೆ ಗ್ರಾಹಕರಿಗೆ ನಾವು ಟ್ರಿಪಲ್ ಧಮಾಕವನ್ನ ಕೊಡ್ತಾ ಇದ್ದೀವಿ. ಏನಂದ್ರೆ ನಿಮ್ಮ ಹತ್ರ ಓಲ್ಡ್ ಗೋಲ್ಡ್ ಇದೆ, ಈಗ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಹತ್ರ ಓಲ್ಡ್ ಸ್ವಲ್ಪ ಹಳೇದಾದ ಗೋಲ್ಡ್ ಇದೆ ಅಂದ್ರೆ ಅದನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಅದಕ್ಕೆ ನಾವು 1 or 2% ಕೊಡ್ತೀವಿ, ಅಂದ್ರೆ 2% ಎಕ್ಸ್ಟ್ರಾವನ್ನ ಕೊಡ್ತೀವಿ. ಮತ್ತೊಂದು ಏನಂದ್ರೆ ನಿಮಗೆ ಗೋಲ್ಡ್ ಏನ್ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ವೇಸ್ಟೇಜ್ ಅಲ್ಲಿ 31% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೀವಿ. ಯೂಶುವಲ್ ಆಗಿ 20%, 30% ಅಂತ ಕೊಡ್ತಾ ಇರ್ತೇವೆ, ಬಟ್ ಈ ಸಲ ಸ್ಪೆಷಲ್ ಆಗಿ 31% ಅನ್ನ ಕೊಡ್ತಾ ಇದ್ದೀವಿ. ಮತ್ತೊಂದು ಏನಂದ್ರೆ ನೀವೇನ್ ಗ್ರಾಮ್ ಪರ್ಚೇಸ್ ಮಾಡ್ತೀರಾ ಅದಕ್ಕೆ 50% ನಷ್ಟು ಸಿಲ್ವರ್ ಅನ್ನ ಕೊಡ್ತಾ ಇದ್ದೀವಿ ನಾವು. ಸೊ 3 ಆಫರ್ಸ್ ಇದೆ. ಅದ್ರಲ್ಲೂ ಇನ್ನೊಂದು ಸ್ಪೆಷಲ್ ಆಗಿ ನಮ್ದು ಲಕ್ಕಿ ಡ್ರಾ ನಡಿಲಿಕ್ಕಿದೆ. ಅದ್ರಲ್ಲಿ ಏನಂದ್ರೆ ಎವ್ರಿ 10,000 ಪರ್ಚೇಸ್ಗೆ ನಿಮಗೆ ಒಂದು ಕೂಪನ್ ಸಿಗ್ತದೆ. 10,000 ಪರ್ಚೇಸ್ಗೆ ಒಂದು ಲಕ್ಕಿ ಕೂಪನ್ ಸಿಗ್ತದೆ. 20,000 ಪರ್ಚೇಸ್ ಮಾಡಿದ್ರೆ 2 ಕೂಪನ್ ಸಿಗ್ತದೆ. ಸೊ ಹಾಗೆ ಎವ್ರಿ 10,000ಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲಿ ನಿಮಗೆ ಫಸ್ಟ್ ವಿನ್ನರಿಗೆ 8 ಗ್ರಾಮ್ನ ಗೋಲ್ಡ್ ಕಾಯಿನ್ ಅನ್ನ ವಿನ್ ಆಗ್ಬಹುದು. ಸೆಕೆಂಡ್ ವಿನ್ನರಿಗೆ ಏನಂದ್ರೆ ಡೈಮಂಡ್ ಸ್ಟಡ್ ವಿನ್ ಆಗ್ಬಹುದು. ಥರ್ಡ್ ವಿನ್ನರ್ ಡೈಮಂಡ್ ಫಿಂಗರಿಂಗ್ ಅನ್ನ ವಿನ್ ಆಗ್ಬಹುದು. ಸೊ ಆಫರ್ ಮೇಲೆ ಆಫರ್ಸ್ ಇದೆ. ಸೊ ಯೂಸ್ ಮಾಡ್ಕೊಳ್ತಾರೆ ಎಲ್ಲರೂ ಅಂತ ಅನ್ಕೊಳ್ತೇನೆ. ಓಕೆ, ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ಸ್ಪೆಷಲ್ ಆಗಿರುವಂಥ ಆಫರ್ಗಳು ಒಂದು ಕಡೆ ಆದರೆ ಮಾನ್ಸೂನ್ ಸೇಲ್ ಆಫರ್ ಕೂಡ ನಿಮಗೆ ಸ್ಪೆಷಲ್ ಆಗಿ ಕೊಡ್ತಾ ಇದ್ದಾರೆ. ಇದರ ಜೊತೆಗೇನೆ ಲಕ್ಕಿ ಸ್ಕೀಮ್ ಕೂಡ ಇದೆ. ಇದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಮಾನ್ಸೂನ್ ಆಫರ್ ಅಂತ ಹೇಳಿದ್ರೆ ಅದು ಬರೇ ಆಫರ್ ಅಲ್ವೇ ಅಲ್ಲ, ಖಂಡಿತವಾಗ್ಲೂ. ಯಾಕೆಂತ ಹೇಳಿದ್ರೆ 3 ಆಫರ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಕೂಡ ಮಾನ್ಸೂನ್ ಆಫರ್ ಅನ್ನೋ ರೀತಿಯಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಯಾರೆಲ್ಲ ಶುಭ ಕಾರ್ಯಕ್ರಮ ಇದೆ, ಜ್ಯುವೆಲರಿ ಪರ್ಚೇಸ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದಿರೋ, ರೇಟ್ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ನೀವು ಮಂಗಳೂರು ಜುವೆಲ್ಸ್ಗೆ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ನಿರಾಳರಾಗ್ತೀರಾ. ಅಷ್ಟೊಂದು ಕಡಿಮೆ ಬೆಲೆಗೆ ನಿಮಗೆ ಚಿನ್ನಾಭರಣಗಳು ಸಿಗುತ್ತೆ. ಇವಾಗಿನ ಚಿನ್ನದ ರೇಟ್ ನಾನು ಹೇಳಿದೆ ಇವತ್ತು ಎಷ್ಟಿದೆ ಅನ್ನೋವಂಥದ್ದು. ಹಾಗೇನೆ ದಿನ ಹೋಗ್ತಾ ಇದ್ದ ಹಾಗೇನೆ ಕಮ್ಮಿ ಆಗೋದಂತೂ ಕಾಣ್ತಾ ಇಲ್ಲ. ಹಾಗಾಗಿ ಜಾಸ್ತಿನೇ ಆಗ್ಬೋದು. ಈ ನಡುವೆ ನೀವು ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ. ಮಂಗಳೂರು ಜುವೆಲ್ಸ್ಗೆ ಹೋಗಿ ಅಲ್ಲಿರುವಂಥ ಸ್ಪೆಷಲ್ ಆಫರ್ಗಳನ್ನೆಲ್ಲವನ್ನ ಕೂಡ ನೀವು ಉಪಯೋಗ ಮಾಡ್ಕೊಂಡ್ರೆ
ತಗೊಂಡ್ರಿ ಅಂತ ಹೇಳಿದ್ರೆ ಉತ್ತಮವಾಗಿರುವಂಥ ಚಿನ್ನಾಭರಣ ಸಿಗುತ್ತೆ. ಅದರ ಜೊತೆಗೇನೆ ಬಜೆಟ್ ಫ್ರೆಂಡ್ಲಿ ಆಗಿ ನೀವು ಚಿನ್ನಾಭರಣವನ್ನ ಕೂಡ ಖರೀದಿ ಮಾಡಬಹುದಾಗಿದೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಕವಿತಾ. ಕವಿತಾ ಅವರು ಪುತ್ತೂರಿಂದ. ಓಕೆ ಮೇಡಮ್, ಜುಮ್ಕಾ ನೋಡಿದ್ರಾ? ಹಲೋ ಹಲೋ, ಕೇಳಿಸ್ತಿದ್ಯಾ? ನನ್ನ ಪ್ರೈಸ್ ಹೇಳ್ಬೇಕಾ? ಹೇಳಿ ಹೇಳಿ, ಪ್ರೈಸ್ ಹೇಳಿ. 1,69,900. 1,69,900. 900. 900. ಹಾ, ಓಕೆ, ಇದು ಎಷ್ಟು ತೂಕ ಇರ್ಬೋದು? ಅದೊಂದು 8 ಗ್ರಾಮ್. 8 ಗ್ರಾಮ್ ಇರ್ಬೋದು. ಹಾ, ಓಕೆ, ರೀಸೆಂಟ್ ಆಗಿ ಜ್ಯುವೆಲರಿ ಪರ್ಚೇಸ್ ಮಾಡಿದ್ರಾ? ಇಲ್ಲ. ಇಲ್ಲ, ಪರ್ಚೇಸ್ ಮಾಡಲಿಲ್ಲ. ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೆಲ್ಲಿಗೆ ಹೋಗ್ಬೇಕು? ಮಂಗಳೂರು ಜ್ಯುವೆಲ್ಸ್ಗೆ ಹೋಗ್ಬೇಕು. ಹೌದು, ಮಿಸ್ ಮಾಡದೆ ಹೋಗಿ. ಹೋಗ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮೇಡಮ್, ಹಾಗೆಯೇ ಮಾನ್ಸೂನ್ ಸೇಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಗ್ರಾಹಕರಿಗೆ ಖಂಡಿತವಾಗ್ಲೂ ಇದರ ಅನುಕೂಲ ಆಗೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ರೇಟ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಆಫರ್ ಎಲ್ಲಿದೆ ಅಂತಾನೆ ಹುಡ್ಕೊಂಡು ಹೋಗ್ತಾರೆ ಜನ. ಅಂಥದ್ರಲ್ಲಿ ನೀವು ಮಂಗಳೂರು ಜ್ಯುವೆಲ್ಸ್ನವರು ಇಷ್ಟೊಂದು ಆಫರ್ಗಳನ್ನು ಜನರ ಮುಂದೆ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡೇ ಮಾಡ್ತಾರೆ. ಎಸ್, ಹಾಗೇನೆ ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ. ಓಕೆ, ಅದು ಕರೆ ಕಟ್ ಆಗಿದೆ. ಮೇಡಮ್, ಮಾನ್ಸೂನ್ ಸೇಲ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅದರ ಜೊತೆಗೇನೆ ಸ್ಪೆಷಲ್ ಆಗಿರುವಂಥ ಆಫರ್ಗಳು ಕೂಡ ಆ್ಯಡ್ ಆಗ್ತಾ ಇದೆ. ಇನ್ನಷ್ಟು ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದರೆ ಮಂಗಳೂರು ಜ್ಯುವೆಲ್ಸ್ ಅನ್ನುವಂಥದ್ದು ಗ್ರಾಹಕರ ನಂಬಿಕೆಯನ್ನು ಉಳಿಸ್ಕೊಂಡಿದೆ, ವಿಶ್ವಾಸವನ್ನು ಗಳಿಸ್ಕೊಂಡಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಲೇಬೇಕು. ಈ ಒಂದು ಕಾರ್ಯಕ್ರಮದ ಮೂಲಕ ಮಂಗಳೂರು ಜ್ಯುವೆಲ್ಸ್ನ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಯಾಕೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ನೀವು ತುಂಬ ಕಷ್ಟಪಟ್ಟು ಹಣವನ್ನು ಜೋಡಣೆ ಮಾಡಿರ್ತೀರಾ. ಆ ಹಣವನ್ನು ನೀವು ಜ್ಯುವೆಲ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ವಿನಿಯೋಗ ಮಾಡ್ತೀರಾ ಅಂತ ಹೇಳಿದಾಗ ತುಂಬ ಯೋಚನೆಯನ್ನು ಮಾಡಬೇಕಾಗುತ್ತೆ. ಬೆಸ್ಟ್ ಆಗಿರುವಂಥ ಜಾಗದಲ್ಲಿಯೇ ನಾವು ಒಂದು ಜ್ಯುವೆಲನ್ನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದರೆ ನಮಗೂ ಒಂದು ಖುಷಿ ಇರುತ್ತೆ. ಅಬ್ಬಾ, ಇಷ್ಟೊಂದು ಕಡಿಮೆ ಬೆಲೆಗೆ ಇಷ್ಟೊಂದು ಚೆನ್ನಾಗಿರುವಂಥ ಜ್ಯುವೆಲರಿ ಸಿಕ್ತಲ್ವಾ ಅನ್ನೋವಂತಹ ತೃಪ್ತಿ ಕೂಡ ನಮಗೆ ಇರುತ್ತೆ. ಇವೆಲ್ಲವೂ ಕೂಡ ಸಿಗಬೇಕು ಅಂತ ಹೇಳಿದರೆ ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಬೇಕು. ಓಕೆ ಮೇಡಮ್, ಹಾಗೆಯೇ ನಾವು ಇವಾಗ ಇದಕ್ಕಿಂತ ಮುಂಚೆ ಕೇಳಿದೆ ನಾನು, ಪುತ್ತೂರಿನ ಭಾಗದ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥದ್ದು. ಹಾಗೆಯೇ ಮಂಗಳೂರು ಜ್ಯುವೆಲ್ಸ್ ಅನ್ನುವಂಥದ್ದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಜನರಿಗೆ ಲಭ್ಯ ಇರುತ್ತೆ ಅಂತ ನಾನು ಅದನ್ನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಹಲೋ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ಶಕುಂತಲಾ, ಕೃಷ್ಣನಗರ. ಕೃಷ್ಣನಗರದಿಂದ ಶಕುಂತಲಾ ಅವರು ಕಾಲ್ ಮಾಡಿದ್ದೀರಾ. ಜುಮ್ಕಾ ನೋಡಿದ್ರಾ? ನೋಡಿದೆವು. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಗೊತ್ತಾಯ್ತಾ? ಗೊತ್ತಾಯ್ತಾ? 13,370. ಓಕೆ, ಹೇಳಿ, ಇದೆಷ್ಟು ತೂಕ ಇರ್ಬೋದು? 10 ಗ್ರಾಮ್. 10 ಗ್ರಾಮ್. 1,33,700. 1,33,700. 33,700. 33,700. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಓಕೆ, ಆಭರಣದ ರೇಟ್ ಅಂದಾಜು ಮಾಡಿ ಹೇಳ್ತಾ ಇದ್ದಾರೆ. ನೀವು ಇನ್ನೂ ಕೂಡ ಕರೆ ಮಾಡ್ಬೋದಾಗಿದೆ. ಕರೆ ಮಾಡಿ ನಿಖರವಾದ ಬೆಲೆಯನ್ನು ಹೇಳಿದ್ರಿ ಅಂತ ಹೇಳಿದರೆ ಆಕರ್ಷಕವಾಗಿರುವಂಥ ಬಹುಮಾನ ನಿಮಗೆ ಸಿಗುತ್ತೆ. ಒಂದು ವೇಳೆ ನೀವು ಗೆಸ್ ಮಾಡಿದ್ದು ರೈಟ್ ಆಗಲಿಲ್ಲ ಅಂತ ಹೇಳಿದರೆ ಕೂಡ ಬೇಜಾರು ಮಾಡಬೇಕಾಗಿಲ್ಲ, ನಿಮಗೆ ಪ್ರೈಸ್ ಸಿಗುತ್ತೆ. ಅದನ್ನು ನೀವು ನೆನಪಲ್ಲಿಟ್ಕೊಂಡು ಕರೆಯನ್ನು ಮಾಡಿ. ಯಾರಿಗೆಲ್ಲ ಕರೆ ಬಿಸಿ ಬರ್ತಾ ಇದೆ ಅನ್ನೋವಂಥ ಪ್ರಶ್ನೆನೂ ಇರ್ಬೋದು. ಬಿಸಿ ಬರ್ತಾ ಇದ್ದರೆ ಕೂಡ ಮತ್ತೆ 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 ಟ್ರೈ ಮಾಡಿ, ಕಾಲ್ ಕನೆಕ್ಟ್ ಆಗುತ್ತೆ. ಎಸ್ ಮೇಡಮ್, ನಾವು ಮಾತಾಡ್ತಾ ಇದ್ವಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಅಂತ, ಅವೈಲೇಬಲ್ ಇರುತ್ತೆ ಅಂತ? ನಾವು 9:30 7:30 ತನಕ ಇದ್ದೇವೆ. ಯಾವ ಟೈಮಿಗೂ ಬರ್ಬೋದು. 7:30 ಮಿಸ್ ಆಯ್ತು ಅಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ನಾವು ಸರ್ವಿಸ್ ಕೊಡ್ತೀವಿ. ಅದಕ್ಕೇನು ಕಸ್ಟಮರ್ ಏನಿದ್ದಾರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 7:30, 8 ಗಂಟೆ, 8:30 ಆ ತರ ಟೈಮಿಂಗ್ಸ್ ಇರ್ತದೆ ನಮ್ದು. 7:30ಗೆ ಕ್ಲೋಸಿಂಗ್ ಟೈಮ್, ಬಟ್ ಬರ್ಬೋದು. ಓಕೆ, ಗ್ರಾಹಕರಿಗಾಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಾವು ಇರ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಗ್ರಾಹಕರ ಮೇಲಿರುವಂತಹ ಪ್ರೀತಿ, ಅದು ಮಂಗಳೂರು ಜ್ಯುವೆಲ್ಸ್ಗೆ ಇದೆ. ಹಾಗಾಗಿ ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು, ಇಲ್ಲಿಂದ ಜ್ಯುವೆಲರಿಯನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು. ಓಕೆ ಮೇಡಮ್, ಹಾಗೇನೆ ಇವಾಗ ತುಂಬಾ ಜನರಿಗೊಂದು ಪ್ರಶ್ನೆ ಇರುತ್ತೆ, ಲೈಟ್ ವೆಯ್ಟ್ ಆಭರಣ ಅಂತ ಹೇಳ್ತೀವಿ ನಾವು. ಲೈಟ್ ವೆಯ್ಟ್ ಆಭರಣದಲ್ಲಿ ಕೂಡ ತುಂಬಾನೇ ಡಿಫ್ರೆನ್ಸಸ್ ಇರುತ್ತೆ. ಇವಾಗ ಜುಮ್ಕಾ ಆಗಿರ್ಬೋದು, ಇದೇ ನಾನು ಕೇಳೋದು ಅಂತ ಇದ್ರೆ ಕೂಡ ಇದು ಕೂಡ ನೀವು ಲೈಟ್ ವೆಯ್ಟ್ ಅಂತ ಹೇಳಿದ್ರಿ, ಬಟ್ ಇದು ನೋಡೋದಕ್ಕೆ ಹೆವಿ ಇರೋ ರೀತಿಯಾಗಿ ಇದೆ ಅಲ್ವಾ? ಅದರ ಬಗ್ಗೆ ಸ್ವಲ್ಪ ಲೈಟ್ ವೆಯ್ಟ್ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡೋದಾದ್ರೆ. ಲೈಟ್ ವೆಯ್ಟ್ ಅಂದ್ರೆ ನಮಗೆ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಸೊ ತುಂಬಾ ಹೆವಿ ಅಂತ ಅನಿಸಿದ್ರೆ ಈಗ ಎಲ್ಲರಿಗೂ ಪರ್ಚೇಸ್ ಮಾಡುವ ಹಾಗಿರೋದಿಲ್ಲ. ಸೊ ಲೈಟ್ ವೆಯ್ಟ್ ಅಂದ್ರೆ ನಮಗೆ ಎಲ್ಲರಿಗೂ ಪರ್ಚೇಸ್ ಮಾಡುವಂಥದ್ದೇ. ಮತ್ತೆ ಏನಂದ್ರೆ ಫಂಕ್ಷನ್ ವೇರ್ಗೆ ನಮಗೆ ಲೈಟ್ ವೆಯ್ಟ್ ಸಾಕಾಗ್ತದೆ. ತುಂಬಾ ಹೆವಿ ಹಾಕೊಂಡು ಹೋಗ್ಲಿಕ್ಕೆ ಕಷ್ಟ, ಅದು ನಮಗೆ ಕಂಫರ್ಟೇಬಲ್ ಅಂತ ಇರುದಿಲ್ಲ. ಸೊ ಲೈಟ್ ವೆಯ್ಟ್ ಅಲ್ಲಿ ಇದ್ರೆ ಫುಲ್ ಕಂಫರ್ಟೇಬಲ್ ಆಗಿರ್ತೀವಿ ನಾವು. ಏನು ಓಕೆ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ
ಹಲೋ. ದಿವ್ಯಾ ಅವರು ಕೇಪುಳಿಂದ ಕಾಲ್ ಮಾಡಿದ್ದೀರಾ? ಹಾಂ ಹೌದು ಮೇಡಮ್. ಓಕೆ, ಪ್ರೈಸ್ ಇರಬೇಕಾ? ಹೇಳಿ. 1,87,180. 1,87,180. 180. ಹಾಂ. ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾಯ್ತಾ ಎಷ್ಟು ಅಂತ? 13,370. 13,370. ಓಕೆ, ಇದು ಒಂದು ಎಷ್ಟು ತೂಕ ಇರ್ಬೋದು? ಒಂದು ತೂಕ ಒಂದು 8 ಇಲ್ಲದೆ 7 ಅಷ್ಟೇ. 8 ಗ್ರಾಮ್ ಅಥವಾ 7 ಗ್ರಾಮ್, ಯಾವ್ದಾದ್ರು ಒಂದನ್ನ ಕರೆಕ್ಟ್ ಆಗಿ ಹೇಳಿ. 8 ಗ್ರಾಮ್ ಇರ್ಬೋದು ಅಂತ. ಹಾಂ. ಓಕೆ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಹಾಂ. ಮಾಡಿದ್ರಾ? ಇಲ್ಲ. ಮಾಡ್ಲಿಲ್ಲ. ಇದ್ರಲ್ಲಿ ವಿನ್ ಆದ್ರೆ ಹೋಗ್ಬೇಕು ಅಂತ, ಇನ್ನೇನಾದ್ರೂ ಜ್ಯುವೆಲರಿ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಹೋಗ್ಬೇಕು ಅಂತ ಯೋಚನೆಯಲ್ಲಿ ಇದ್ದೀರಾ? ಹಾಂ ಇದ್ದೇವೆ. ಓಕೆ, ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಂ ಆಯ್ತಾಯ್ತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನಾವು ಮಾತಾಡ್ತಾ ಇದ್ವಿ ಮೇಡಮ್. ಇವಾಗ ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೆ ಕೂಡ ನಾವು ಹೋಗಲೇಬೇಕು ಅನ್ನುವಂಥದ್ದಂತೂ ಪಕ್ಕಾ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲೂ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಇದಕ್ಕಿಂತ ಮುಂಚಿನ ಕಾರ್ಯಕ್ರಮದಲ್ಲಿ ಕೂಡ ತುಂಬಾ ಮಾಹಿತಿಯನ್ನು ಜನರ ಮುಂದೆ ಇಡ್ತಾ ಬಂದಿದ್ದೀವಿ. ಹಾಗಾಗಿ ಸುಮಾರು 3 ದಶಕಗಳನ್ನು ಪೂರೈಸಿರುವಂತಹ ಸಂಸ್ಥೆ ಅಂತ ಹೇಳಿದರೆ ಒಂದು ಸುಮ್ಮನೆ ಮಾತಲ್ಲ ಅದು. ಯಾಕೆಂತ ಹೇಳಿದ್ರೆ ಜನರ ನಂಬಿಕೆಯನ್ನು ಅಷ್ಟು ನಾವು ಉಳಿಸ್ಕೊಂಡಿರಬೇಕಾಗುತ್ತೆ. ಹಾಗಾಗಿ ಒಮ್ಮೆ ಈ ಹೊತ್ತಿಗೆ ಇದರ ಒಂದು ಸ್ಥಾಪಕರ ಬಗ್ಗೆ ಒಂದು ಹೇಳೋದಾದ್ರೆ, ಶಾರ್ಟ್ ಆಗಿ ಹೇಳೋದಾದ್ರೆ, ಇವಾಗಿನ ಮುನ್ನಡೆಸ್ತಾ ಇರುವಂತಹ ಓನರ್ ಬಗ್ಗೆ ಕೂಡ ಸ್ವಲ್ಪ ಹೇಳೋದಾದ್ರೆ. ಈಗ ಈ ಸಂಸ್ಥೆಯನ್ನ ಇರುವವರು ವಿಕ್ರಮ್ ಆಚಾರ್ ಅಂತ ನಮ್ದು MD ಸರ್ ಏನಿದ್ದಾರೆ, ಅವರ ತಂದೆಯವರು ಸ್ಟಾರ್ಟ್ ಮಾಡಿರೋದು. ಅದರಿಂದ ಇವರು ಏನು ಸ್ಫೂರ್ತಿಗೊಂಡಿದ್ದಾರೆ, ತಂದೆ ಅವರು ಏನು ನಡ್ಸ್ಕೊಂಡು ಬರ್ತಾ ಇದ್ರು ಅದರಿಂದ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗಿತ್ತು. ಈಗ ಪುತ್ತೂರಿನ ಜನತೆಗೆ ಒಂದು ಸರ್ವಿಸ್ ಕೊಡ್ಬೇಕು ಅಂತೇಳಿ ಪುತ್ತೂರಿಗೆ ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಓಕೆ, ಪುತ್ತೂರಿನಲ್ಲಿ ಕೂಡ ಪುತ್ತೂರಿನ ಗ್ರಾಹಕರನ್ನ ಬಿಡೋ ಆಗಿಲ್ಲ. ಹಾಗಾಗಿ ಪುತ್ತೂರಿನ ಗ್ರಾಹಕರಿಗೆ ಕೂಡ ಬೆಸ್ಟ್ ಆಗಿರುವಂತಹ ಆಭರಣಗಳು ಸಿಗಬೇಕು ಅನ್ನೋ ಬೆಂಗಳೂರಲ್ಲಿ ಇದೆ, ಮಂಗಳೂರಿನವರಾಗಿರೋದ್ರಿಂದ ಮಂಗಳೂರಿಗೆ ಕೂಡ ಬಂದು ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ನಡೀತಾ ಇದೆ, ಮಂಗಳೂರಲ್ಲಿ ಕೂಡ ಮಾಡ್ತೀವಿ. ಓಕೆ, ಮಂಗಳೂರಿನಲ್ಲಿರುವಂತಹ ಜನರಿಗೆ ಕೂಡ ಗುಡ್ ನ್ಯೂಸ್ ಇದೆ. ಮಂಗಳೂರಿನಲ್ಲಿರುವಂತಹ ಒಂದಿಷ್ಟು ಜನ ನನ್ನ ಹತ್ರನೂ ಕೇಳಿದ್ದಾರೆ, ಅದು ಬೆಂಗಳೂರಿನಲ್ಲಿದೆ, ಪುತ್ತೂರಿನಲ್ಲೂ ಓಪನ್ ಮಾಡಿದ್ದಾರೆ, ಬಟ್ ಮಂಗಳೂರಲ್ಲಿ ಇಲ್ಲ ಅಲ್ವಾ, ಹೆಸರಿದೆ ಮಾತ್ರ, ಬಟ್ ಮಂಗಳೂರಲ್ಲಿ ಯಾವಾಗ ಅಂತ. ಅತ್ಯಂತ ಶೀಘ್ರದಲ್ಲೇ ಮಂಗಳೂರಿಗೆ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಅನ್ನುವಂಥ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಎಷ್ಟೆಲ್ಲ ಆಫರ್ಗಳು ಸಿಗ್ತಾ ಇದೆ ಅಂತ ಹೇಳಿದಾಗ ಮಂಗಳೂರಿನವರಂತೂ ಕಾಯ್ತಾ ಇರ್ತಾರೆ ನಮ್ಮೂರಿಗೂ ಬರಬೇಕು ಅಂತ. ನೀವು ಪುತ್ತೂರಿಗೆ ಬರಬೇಕು, ಇಲ್ದಿದ್ರೆ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಆಯಿತು, ಬಟ್ ಇನ್ನು ನಿಮ್ಮ ಊರಿಗೇನೆ ಬರ್ತಾ ಇದೆ. ಹಾಗಾಗಿ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಿ ಇಲ್ಲಿರುವಂಥ ಆಭರಣಗಳನ್ನು ಪರ್ಚೇಸ್ ಮಾಡಿ. ಪ್ರತಿಯೊಬ್ಬರ ಸಂಭ್ರಮಕ್ಕೆ ಕೂಡ ಮಂಗಳೂರು ಜುವೆಲ್ಸ್ ಬೆಸ್ಟ್ ಆಗಿರುವಂಥ ಫೀಲನ್ನು ಕೊಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಚಿನ್ನಾಭರಣ ಅಂತ ಹೇಳಿದರೆ ಅದೊಂದು ರೀತಿಯಂಥ ಬೇರೆನೇ ಫೀಲಿಂಗ್ಸ್ ಇರುತ್ತೆ. ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಗೋಲ್ಡ್ ಅಂತ ಹೇಳಿದಾಗ ಬೆಸ್ಟ್ ಫೀಲಿಂಗ್ಸ್ ಇರುತ್ತೆ. ಹಾಗಾಗಿ ನೀವು ಬೆಸ್ಟ್ ಆಗಿರುವಂಥ ಜ್ಯುವೆಲರಿನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಬೆಸ್ಟ್ ಆಗಿರುವಂಥ ಜ್ಯುವೆಲರಿ ಶಾಪನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅದು ಮಂಗಳೂರು ಜುವೆಲ್ಸ್ ಆಗಿರಲಿ ಅಂತ ನಾವು ಹೇಳ್ತೀವಿ. ಎಸ್, ಇನ್ನೊಂದು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ. ಅನಿತಾ ಅವರು ಕೃಷ್ಣನಗರದಿಂದ ಕಾಲ್ ಮಾಡಿದ್ದೀರಾ? ಹಲೋ. ಹಲೋ, ಹಾ ಕೇಳ್ತಿದ್ಯಾ ಮೇಡಮ್? ಕೃಷ್ಣನಗರ. ಅನಿತಾ ಅವರು ಕೃಷ್ಣನಗರದಿಂದ. ಹಾ. ಓಕೆ, ಗೋಲ್ಡ್ ನೋಡಿದ್ರಾ? ಜುಮ್ಕಾ ನೋಡಿದ್ರಾ? ಹಾ. ಇಷ್ಟ ಆಯ್ತಾ ನಿಮ್ಗೆ? ಎಂತ? ಇಷ್ಟ ಆಯ್ತಾ ಜುಮ್ಕಾ? ಹಾ, ಇಷ್ಟ ಆಯ್ತು. ಓಕೆ, ಪರ್ಚೇಸ್ ಮಾಡ್ತೀರಾ ಇದನ್ನ? ಹಾ, ಪರ್ಚೇಸ್ ಮಾಡು. ಪರ್ಚೇಸ್ ಮಾಡೋಣ ಅಲ್ವಾ ನೆಕ್ಸ್ಟ್? ಓಕೆ, ಇದ್ರ ನಿಖರವಾದ ಬೆಲೆ ಎಷ್ಟಿರ್ಬೋದು? 1,42,000. 1,42,000. ಹಾ. ಓಕೆ, ಇದ್ರ ವೆಯ್ಟ್ ಎಷ್ಟಿರ್ಬೋದು ಮೇಡಮ್? ವೆಯ್ಟ್ 10 ಗ್ರಾಮ್. 10 ಗ್ರಾಮ್ ಇರ್ಬೋದು. ಹೌದು. ಓಕೆ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ನಮ್ಮ ಪುತ್ತೂರಿನಲ್ಲಿರುವಂತ ಮಂಗಳೂರು ಜುವೆಲ್ಸ್ಗೆ ಹಾ, ನೆಕ್ಸ್ಟ್ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರಾ? ಮಾಡಿಲ್ಲ? ಇಲ್ಲ, ತುಂಬಾನೇ ಆಫರ್ಸ್ ಗಳನ್ನ ಕೊಡ್ತಾ ಇದ್ದಾರೆ, ಹಾಗಾಗಿ ವಿಸಿಟ್ ಮಾಡಿ ಮೇಡಮ್. ಹಾ, ಓಕೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ತುಂಬ ಜನ ವಿಸಿಟ್ ಮಾಡಿಲ್ಲ, ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಕರೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಖಂಡಿತವಾಗ್ಲೂ ವಿಸಿಟ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ತುಂಬ ಚೆನ್ನಾಗಿರುವಂಥ ಆಫರ್ಗಳನ್ನು ಕೊಡ್ತಾ ಇದ್ದೀರಾ. ಅದರ ಜೊತೆಗೇ ಲೈಟ್ ವೆಯ್ಟ್ ಆಭರಣಗಳಿಗೇನೆ ಫೇಮಸ್ ಆಗಿರುವಂಥದ್ದು ಮಂಗಳೂರು ಜುವೆಲ್ಸ್. ಹಾಗೆಯೇ ನೀವು ಯಾವುದೇ ರೀತಿಯಂಥ ಆಭರಣಗಳು ಬೇಕು ಅಂತ ಹೇಳಿದರೆ ಆ ರೀತಿಯಂಥ ಆಭರಣಗಳನ್ನು ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ನೀವು ಯಾವುದೇ ಯೋಚನೆಯನ್ನು ಮಾಡಬೇಕಾಗಿಲ್ಲ, ಇಲ್ಲಿಗೆ ಹೋದರೆ ಹೇಗಪ್ಪ ಅನ್ನೋವಂಥದ್ದನ್ನು. ನೀವು ಇಲ್ಲಿಗೆ ಹೋದ್ರಿ ಅಂತ ಹೇಳಿದರೆ ಪ್ರೀತಿಯಿಂದ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಅದರ ಜೊತೆಗೇನೆ ನಿಮಗೆ ಬೇಕಾಗುವಂಥ ಚಿನ್ನಾಭರಣಗಳನ್ನು ನೀವು ಹೇಳಿದ ಸಮಯಕ್ಕೆ ಮಾಡಿಕೊಡ್ತಾರೆ ಅನ್ನೋವಂಥದ್ದು. ಇದಕ್ಕಿಂತ ಮುಂಚೆ ನಾವು ಹೇಳಿದ್ವಲ್ಲ, ಕಸ್ಟಮೈಸರ್ ಮಾಡಿಕೊಡುವಂಥ ಆಭರಣಗಳು ಅಂತ ಹೇಳಿದರೆ ಹೆಂಗಿರುತ್ತೆ ಆ ಒಂದು ಪ್ರೊಸೆಸ್ ಅಂತ ಕೇಳಿದಾಗ ಕೂಡ ಹೇಳಿದ್ರು ಅವರು.
ತುಂಬಾ ಟ್ರೆಂಡಲ್ಲಿರುವಂಥ ಆಭರಣಗಳನ್ನು ಮಾಡಿಕೊಡೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ, ಆದರೆ ಕೂಡ ನಾವು 15 ದಿನದ ಒಳಗೆ ಮಾಡಿಕೊಡ್ತೇವೆ ಅಂತ. ಹಾಗಾಗಿ ನೀವು ಕೂಡ ನಿಮ್ಗೆ ಇಷ್ಟವಾಗಿರುವಂಥ ಆಭರಣಗಳು ಬೇಕು ಅಂತ ಹೇಳಿದರೆ ಹೋದ್ರಿ ಅಂತ ಹೇಳಿದರೆ ನೀವು ಹೇಳಿದಂತಹ ಟೈಮ್ಗೆ ನಿಮ್ಗೆ ಇಷ್ಟವಾಗುವಂಥ ಆಭರಣಗಳು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಒಂದು ಯಾವುದೇ ಸಂಭ್ರಮದ ದಿನ ಆದರೆ ಕೂಡ ಇನ್ನಷ್ಟು ಸಂಭ್ರಮಕ್ಕೆ ಸಾಕ್ಷಿಯಾಗುತ್ತೆ. ಹಾಗಾಗಿ ಮಂಗಳೂರು ಜುವೆಲ್ಸ್ ದಿ ಬೆಸ್ಟ್ ಅಂತ ಹೇಳ್ಬೋದಾಗಿದೆ. ಎಸ್, ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ 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 ಹಲೋ, ಕೇಳಿಸ್ತಿದ್ಯಾ ಮೇಡಮ್? ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಫರ್ಹಾನ ಅಂತ. ಫರ್ಹಾನ ಅವರು? ಫರ್ಹಾನ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬುಳಿರಿಕಟ್ಟೆಯಿಂದ ಕಾಲ್ ಮಾಡ್ತಾ ಇದ್ದೀರಾ? ಗೋಲ್ಡ್ ಅನ್ನ ನೋಡಿದ್ರಾ? ನೋಡಿದೆ. ಓಕೆ, ಎಷ್ಟಿರ್ಬೋದು ತೂಕ? ಅದರಲ್ಲಿ 14 ಕೇಳಿಸ್ತಿಲ್ಲ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ. 13 14 ಒಳಗೆ. 13-14 ಗ್ರಾಮಿನ ಒಳಗೆ ಇರ್ಬೋದು ಅಂತ. ಓಕೆ, ರೇಟ್ ಹೇಳಿ. 2,10,000. 2,10,000. 9-10 ಅದರೊಳಗೆ. ಕರೆಕ್ಟ್ ಆಗಿ ಹೇಳಿ ಮೇಡಮ್, ಒಂದು ಹೇಳಿ ಕರೆಕ್ಟ್ ಆಗಿ. ನೀವೇ ವಿಜೇತರಾಗಿದ್ರೆ ಮತ್ತೆ ನೀವು ಎರಡು ರೇಟ್ ಅನ್ನ ಹೇಳಿದ್ರೆ ಕಷ್ಟ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಹೇಳಿ. ಕೇಳಿಸ್ತಿಲ್ಲ ಮೇಡಮ್, ಕರೆಕ್ಟ್ ಆಗಿ ಹೇಳಿ. 2,10,000. ಅದಕ್ಕೆ ಫಿಕ್ಸ್ ಆಗಿದ್ದೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. 2,10,000 ಅಂತ ಹೇಳಿದ್ದಾರೆ ಇವರು. ನೋಡೋಣ ಇದು ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋವಂಥದ್ದನ್ನ. ಹಾಗಾಗಿ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಕಾಲ್ ಸಿಗ್ತಾ ಇಲ್ಲ ಅನ್ನೋಂಥ ಬೇಜಾರು ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಕಾಲ್ಗಳು ಬರ್ತಾ ಇರೋದ್ರಿಂದಾಗಿ ಬಿಸಿ ಅನ್ನೋವಂಥ ಉದ್ದೇಶದಿಂದಾಗಿ ಎಸ್, ಕರೆ ಮಾಡಬಹುದಾಗಿದೆ. ಇನ್ನೂ ಕೂಡ ನೀವು ನಿಖರವಾದ ಬೆಲೆಯನ್ನು ಹೇಳಿದ್ರಿ ಅಂತ ಹೇಳಿದರೆ ಆಕರ್ಷಕವಾಗಿರುವಂತಹ ಬಹುಮಾನ ನಿಮ್ಮದಾಗುತ್ತೆ. ಮಿಸ್ ಮಾಡ್ಕೊಳ್ಬೇಡಿ, ಯಾಕೆಂತ ಹೇಳಿದರೆ ಈ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ. ಆದರೂ ಕೂಡ ಇವತ್ತಿನ ದಿನಕ್ಕೆ ಅಂದರೆ ಈ ವಾರಕ್ಕೆ ಇವತ್ತು ಕೊನೆಯಾಗಿರುತ್ತೆ. ಹಾಗಾಗಿ ನೀವು ಆಕರ್ಷಕವಾಗಿರುವಂತಹ ಬಹುಮಾನ ನಿಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿದರೆ ನೀವು ಮಾಡಬೇಕಾಗಿರುವಂಥದ್ದು ಡಿಸ್ಪ್ಲೇನಲ್ಲಿರುವಂಥ ನಂಬರ್ಗೆ ಕರೆಯನ್ನು ಮಾಡಬೇಕು, ನಿಖರವಾದ ಬೆಲೆಯನ್ನು ಹೇಳಬೇಕು, ತೂಕವನ್ನು ಹೇಳಬೇಕು. ಹಾಗಾಗಿ ನಿಮಗೆ ಇಷ್ಟವಾಗುವಂಥ ಆಭರಣ ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಮಂಗಳೂರು ಜುವೆಲ್ಸ್ಗೆ ಹೋಗಬೇಕು. ನೀವು ಆಕರ್ಷಕವಾಗಿರುವಂಥ ಬಹುಮಾನವನ್ನು ಗೆಲ್ಲಬೇಕು ಅಂತ ಹೇಳಿದರೆ ಮಂಗಳೂರು ಜುವೆಲ್ಸ್ನವರು ಅರ್ಪಿಸ್ತಾ ಇರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡಿ ನಿಖರವಾದ ಬೆಲೆಯನ್ನು ಹೇಳಬೇಕಾಗುತ್ತೆ. ಎಸ್, ಕರೆ ಇದೆ, ಇದು ಕೊನೆಯ ಕರೆ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಹಸ್ನಾ ಫಾತಿಮಾ. ಕೇಳಿಸ್ತಿಲ್ಲ ಮೇಡಮ್, ನಿಮ್ಮ ಹೆಸರು? ಹಸ್ನಾ ಫಾತಿಮಾ. ಓಕೆ ಮೇಡಮ್, ಹೇಳಿ ಎಷ್ಟು? 9 ಗ್ರಾಮ್. 9 ಗ್ರಾಮ್. ಹಾ, ಓಕೆ. 1,20,300. 1,20,300. 300. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾಯ್ತಾ? 13,330. 370. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಹಲೋ, ಕೇಳಿಸ್ತಾ ಇಲ್ಲ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಹಲೋ. ಓಕೆ ಮೇಡಮ್, ಥ್ಯಾಂಕ್ ಯು. ಆಯ್ತು. ಓಕೆ, ತುಂಬ ಜನ ವಿಸಿಟ್ ಮಾಡಿರಲ್ಲ, ಮಾಡಬೇಕು ಇನ್ನು ಮುಂದೆ ಅನ್ನೋವಂಥದ್ದು ಇರುತ್ತೆ. ಇನ್ನು ಮುಂದೆ ಇದು ಕೊನೆಯ ಕರೆಯಾಗಿತ್ತು. ಇನ್ನು ಮುಂದೆ ಯಾರೆಲ್ಲ ಕರೆ ಮಾಡ್ತಿರೋ ಅವರ ಕರೆಯನ್ನು ನಾವು ಸ್ವೀಕರಿಸೋದಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಟೈಮಿಂಗ್ಸ್ ಇಷ್ಟರಿಂದ ಇಷ್ಟು ಅನ್ನುವಂಥದ್ದು. ಹಾಗಾಗಿ ನೀವು ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ವಾರದವರೆಗೂ ಕಾಯಬೇಕಾಗುತ್ತೆ, ಶುಕ್ರವಾರ ಸಂಜೆಯವರೆಗೂ ಕಾಯಬೇಕಾಗುತ್ತೆ. ಇವತ್ತು ಯಾರೆಲ್ಲ ಕರೆ ಮಾಡಿದ್ದೀರಾ ಪ್ರತಿಯೊಬ್ಬರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ ನಾವು. ಹಾಗೆಯೇ ಮೇಡಮ್, ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಹಾಗಾಗಿ ಕೊನೆಯದಾಗಿ ನಾನು ನಿಮ್ಮ ಜೊತೆ ಕೇಳೋದು ಅಂತ ಹೇಳಿದರೆ ಮಂಗಳೂರು ಜುವೆಲ್ಸ್ ಅನ್ನುವಂಥದ್ದು ಪುತ್ತೂರಿಗೆ ಎಂಟ್ರಿ ಕೊಟ್ಟು ಇಷ್ಟೊಂದು ದಿನಗಳಾಗಿದೆ ಅಲ್ವಾ, ಗ್ರಾಹಕರ ರೆಸ್ಪಾನ್ಸ್ ಅಂತೂ ಸಖತ್ತಾಗೇ ಇದೆ ಅನ್ನೋವಂಥದ್ದು. ಇಷ್ಟೆಲ್ಲ ಆಫರ್ಗಳನ್ನು ಗ್ರಾಹಕರ ಮುಂದೆ ಇಡ್ತಾ ಇದ್ರೆ ಪ್ರೀತಿಯ ಗ್ರಾಹಕರಿಗೆ ಏನು ಹೇಳ್ತೀರಾ ಅಂತ? ಎಲ್ಲರೂ ಬರಬೇಕು ನಮ್ಮ ಕಡೆಗೆ, ನಾವು ಕಾಯ್ತಾ ಇರ್ತೀವಿ ನಿಮಗೋಸ್ಕರ ಸರ್ವಿಸ್ ಕೊಡೋದಕ್ಕೆ. ಬನ್ನಿ, ಡೈಮಂಡ್ ನೋಸ್ಪಿನ್ ಒಂದು ಗೆಲ್ಬೋದು ನೀವು. ಇಲ್ಲಿ ಮಿಸ್ ಮಾಡ್ಕೊಂಡವರು ಅಲ್ಲಿ ಬಂದು ಡೈಮಂಡ್ ನೋಸ್ಪಿನ್ ಅನ್ನ ವಿನ್ ಆಗ್ಬೋದು. ಮತ್ತೆ ಮಾನ್ಸೂನ್ ಆಫರ್ ಈ ಪುತ್ತೂರಿನ ಜನತೆಗೋಸ್ಕರನೇ ಮಾಡಿರುವಂಥದ್ದು. ಅದನ್ನ ಎಲ್ಲರೂ ಅದರ ಉಪಯೋಗವನ್ನ ಪಡ್ಕೊಳ್ಬೇಕು, ಬರಬೇಕು. ಎಲ್ಲರೂ ಬರ್ತಾ ಇದ್ದಾರೆ, ಅವರಾಗಿ ವಾಲಂಟಿಯರ್ ಆಗಿ ಹುಡ್ಕೊಂಡು ಬರ್ತಾ ಇದ್ದಾರೆ ನಮ್ಮನ್ನು. ಕೆಲವರಿಗೆ ನಮ್ದು ಲೊಕೇಶನ್ ಎಲ್ಲ ಕನ್ಫ್ಯೂಷನ್, ಇವತ್ತು ಹೇಳಿದೀವಿ ನಾವು ಲೊಕೇಶನ್. ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ದು ಕಾಲ್ ಮಾಡಿ ಕೂಡ ಕೇಳ್ಕೊಳ್ಬೋದು, ನಾವು ಅದರಲ್ಲೂ ನಿಮಗೆ ರೆಸ್ಪಾನ್ಸ್ ಕೊಡ್ತೀವಿ. ಬನ್ನಿ, ನಾವು
ವೆಲ್ಕಮ್ ಮಾಡ್ತೀವಿ ನಿಮ್ಮನ್ನ. ಓಕೆ, ನಾವು ಇವಾಗ ಕರೆ ಮಾಡಿದಾಗ ಇವಾಗ ನಮಗೆ ಯಾರು ವಿಜೇತರು ಅಂತ ಗೊತ್ತಾಗಿರುತ್ತೆ, ನಾವು ಅವರನ್ನು ನೋಡಿರಲ್ಲ, ಬಟ್ ನಿಮ್ಮಲ್ಲಿಗೆ ವಿಸಿಟ್ ಮಾಡಿದಾಗ ಅವರ ಸಂಭ್ರಮ ಹೇಗಿರುತ್ತೆ ಅಂತ. ಖುಷಿ ಪಡ್ತಾರೆ ತುಂಬಾ. ನಾವು ಏನು ತುಂಬಾ ಕಷ್ಟಪಟ್ಟು ಹುಡ್ಕೊಂಡು ಬರ್ತಾರೆ. ಅಂದ್ರೆ ಕೆಲವರಿಗೆ ಲೊಕೇಶನ್ ಗೊತ್ತಿಲ್ಲ, ಕೆಲವರಿಗೆ ಪುತ್ತೂರು ಗೊತ್ತಿರಲ್ಲ, ಅಂದ್ರೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇದೆ. ಸೊ ಹುಡ್ಕೊಂಡು ಬರ್ತಾರೆ, ಬಂದು ನೋಡಿದಾಗ ಡಿಸೈನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ನಮ್ದು ಲೈಟ್ ವೆಯ್ಟ್ ಆಗಿದೆ, ಹೇಗ ಈಗ ಫಂಕ್ಷನ್ ವೇರಿಗೆಲ್ಲ ಒಳ್ಳೇದಿರ್ತದೆ, ಲೈಟ್ ವೆಯ್ಟ್ ಆಗಿರ್ತದಲ್ವಾ. ಸೊ ಮತ್ತೆ ಏನಂದ್ರೆ ನಮ್ದು ಡಿಸೈನ್ಸ್ ನೋಡಿ ಮತ್ತೆ ವೇಸ್ಟೇಜ್ ಅಲ್ಲಿ ನೋಡಿ ನಾವು ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಅನ್ನ ಕೊಡ್ತಾ ಇದೀವಿ. ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಒಳ್ಳೆ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಅದನ್ನ ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ ಜನಗಳು. ಅವ್ರ ಖುಷಿನೇ ನಮಗೆ ಕೂಡ ಬೇಕಾಗಿರೋದು. ಮತ್ತೆ ಗಿಫ್ಟ್ ಇಷ್ಟು 3 ಸಂಚಿಕೆಯಲ್ಲಿ ವಿನ್ ಆಗಿದ್ದಾರೆ. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಖುಷಿ ಆಯ್ತು, ಇಷ್ಟ ಆಯ್ತು ನಮಗೆ ಅಂತೇಳಿ. ಅದು ನಮಗೆ ಕೂಡ ಖುಷಿ ಒಂದು. ಓಕೆ, ಮಂಗಳೂರು ಜುವೆಲ್ಸ್ ನವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂಥದ್ದು ಎಲ್ಲಿಯವರೆಗೆ ಜನರಿಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ, ಜಸ್ಟ್ ಕರೆ ಮಾಡಿದವರಿಗೂ ಕೂಡ ನೀವು ಪ್ರೈಸ್ ಕೊಡ್ತಾ ಇದ್ದೀರಲ್ವಾ ಅನ್ನುವಂಥದ್ದು ತುಂಬಾ ಗ್ರಾಹಕರಿಗೆ ಖುಷಿ ಕೊಟ್ಟಿದೆ. ತುಂಬಾ ಜನ ನಮ್ಮಲ್ಲಿ ಹೇಳಿದ್ದು ಕೂಡ ಇದೆ, ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಾವು ವಿನ್ ಆಗಿಲ್ಲ, ಆದ್ರೆ ಕೂಡ ನಾವು ಕರೆ ಮಾಡಿದ್ದಕ್ಕಾಗಿ ನಮಗೆ ಒಂದು ಪ್ರೈಸ್ ಅನ್ನ ಕೊಟ್ಟರು, ಖುಷಿ ಆಯ್ತು ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆಯನ್ನ ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ಕೊಂಡಿದ್ದೀರೋ ಅವರು ಖಂಡಿತವಾಗ್ಲೂ ಕರೆ ಮಾಡಿ. ತುಂಬಾ ಕಡೆಯಲ್ಲಿ ಈ ರೀತಿಯಾದಂತಹ ಒಂದು ಅವಕಾಶ ನಿಮಗೆ ಸಿಗೋದಿಲ್ಲ, ಬಟ್ ಮಂಗಳೂರು ಜುವೆಲ್ಸ್ ಈ ಒಂದು ಅವಕಾಶವನ್ನ ಕೂಡ ಕೊಡ್ತಾ ಇದೆ. ಭರಪೂರವಾಗಿರುವಂತಹ ಆಫರ್ಗಳನ್ನ ಒಂದು ಕಡೆಯಲ್ಲಿ ಕೊಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಲೈಟ್ ವೇಟ್ ಮೂಲಕ ಫೇಮಸ್ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಕರೆ ಮಾಡಿದವರಿಗೆ ಆಕರ್ಷಕವಾಗಿರುವಂತಹ ಬಹುಮಾನ ಸಿಗ್ತಾ ಇದೆ. ಜಸ್ಟ್ ಕರೆ ಮಾಡಿದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋವಂಥದ್ದು. ಪ್ರತಿಯೊಬ್ರು ಕೂಡ ಕಾಯ್ತಾ ಇರ್ಬೋದು, ಎಷ್ಟು ಮಾತಾಡ್ತೀರಪ್ಪ, ಒಮ್ಮೆ ನಮಗೆ ಇವತ್ತಿನ ರೇಟ್ ಹೇಳಿ, ಎಷ್ಟು ಈ ಒಂದು ಜುಮ್ಕಾದ ನಿಖರವಾಗಿರುವಂತಹ ಬೆಲೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಕಾಯ್ತಾ ಇರ್ಬೋದು. ಕಾಲ್ ಮಾಡಿದಂತಹ ಪ್ರತಿಯೊಬ್ಬರಿಗೆ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಈ ಒಂದು ಆಭರಣವನ್ನ ನಿಖರವಾದ ಬೆಲೆಯನ್ನ ಹೇಳಿ ವಿಜೇತರಾಗಬೇಕು ಅನ್ನೋಂಥ ಉದ್ದೇಶದಿಂದ ಕರೆ ಮಾಡಿರ್ತೀರಾ. ಹಾಗಾಗಿ ಕಾಲ್ ಮಾಡಿದಂತಹ ಪ್ರತಿಯೊಬ್ಬರಿಗೆ ಕೂಡ ಧನ್ಯವಾದಗಳು. ಇದೀಗ ಈ ಒಂದು ಜ್ಯುವೆಲರಿಯ ನಿಖರವಾದ ಬೆಲೆ ಹಾಗೂ ತೂಕವನ್ನ ನೋಡುವಂತಹ ಟೈಮ್, ಅದರ ಜೊತೆಗೇನೆ ಯಾರು ವಿಜೇತರು ಅನ್ನೋದನ್ನ ನೋಡುವಂತಹ ಟೈಮ್ ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಚಿನ್ನದ ತೂಕ 12 ಗ್ರಾಮ್ 790 ಮಿಲಿ ಇದೆ. ಹಾಗೆಯೇ ರೇಟ್ ಹೇಳೋದು ಅಂತ ಹೇಳಿದ್ರೆ 2,07,833 ಬೆಲೆಯನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 2,07,833. ತುಂಬಾ ಜನ 2 ಲಕ್ಷದ ಹತ್ರನೇ ಇದ್ರು, ಅಲ್ಲೇ ಹೇಳ್ತಾ ಇದ್ರು. 2,80,000 ಅಂತ ಹೇಳಿದ್ರು, ಕೆಲವರು 70 ಅಂತ ಹೇಳಿದ್ರು, ಇನ್ನು ಕೆಲವರು 1,10,000 ಆ ಥರ ಎಲ್ಲ ಹೇಳಿದವರು ಇದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಇವಾಗ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಎಷ್ಟು ಇದರ ತೂಕ ಅನ್ನೋದು. ತೂಕ ಇರುವಂಥದ್ದು 12 ಗ್ರಾಮ್ 790 ಮಿಲಿ. ಹಾಗೆಯೇ ರೇಟ್ 2,07,833 ರೂಪಾಯಿ. ಇದು ತುಂಬಾನೇ ಲೈಟ್ ವೇಟ್ ಆಗಿರುವಂತಹ ಚಿನ್ನಾಭರಣ. ಹಾಗಾಗಿ ಫರ್ಹಾನಾ ಬುಲೇರಿಕಟ್ಟೆಯವರು ಈ ಒಂದು ಚಿನ್ನಾಭರಣದ ಬೆಲೆಯನ್ನ ನಿಖರವಾಗಿ ಅಲ್ಲದಿದ್ರು ಹತ್ತಿರದ ರೀತಿಯಲ್ಲಿ ಇವರು ಗೆಸ್ ಮಾಡಿದ್ದಾರೆ. ಇವರು ಗೆಸ್ ಮಾಡಿರುವಂಥದ್ದು 2,10,000 ಅಂತ ಹೇಳಿದ್ರು ಇವರು. ಹಾಗಾಗಿ ಇವತ್ತಿನ ವಿಜೇತರು ಫರ್ಹಾನಾ ಅವರು ಬುಳ್ಳೇರಿಕಟ್ಟೆಯಿಂದ ಕಾಲ್ ಮಾಡಿರುವಂಥದ್ದು 2,10,000 ಅನ್ನುವಂತಹ ಗೆಸ್ ಅನ್ನ ಮಾಡಿದ್ರು ಇವರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ವಿಜೇತರು ಫರ್ಹಾನಾ ಅವರು. ನಿಮಗೆ ಕಂಗ್ರಾಚುಲೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ಯಾರೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆಯನ್ನ ಮಾಡಿದ್ದೀರಾ, ಪ್ರತಿಯೊಬ್ಬರ ಪ್ರಯತ್ನಕ್ಕೆ ಕೂಡ ನಾವು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀವಿ. ಮುಂದೆ ಕೂಡ ಕರೆಯನ್ನ ಮಾಡಿ ನೀವು ಆಕರ್ಷಕವಾದ ಬಹುಮಾನವನ್ನ ಗೆಲ್ಬಹುದಾಗಿದೆ. ಫರ್ಹಾನಾ ಅವರು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಈ ಒಂದು ಬಹುಮಾನವನ್ನ ಕೂಡ ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಹಾಗೆ ಇವತ್ತು ಯಾರೆಲ್ಲ ಕರೆ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಪ್ರೈಸ್ ಕೂಡ ಸಿಗ್ತಾ ಇದೆ. ಮುಂದೆ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ದಿವ್ಯಾ ಅವರು ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಮಂಗಳೂರು ಜುವೆಲ್ಸ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದ. ಓಕೆ, ಮಂಗಳೂರು ಜುವೆಲ್ಸ್ ಅಂತ ಹೇಳಿದ್ರೆ ಆಫರ್ಗಳನ್ನ ಮಾತ್ರ ಕೊಡೋದಲ್ಲ, ಗೆಸ್ ಮಾಡಬೇಕು ನೀವು ಚಿನ್ನಾಭರಣದ ರೇಟನ್ನ, ತೂಕವನ್ನ. ಈ ಮೂಲಕ ಆಕರ್ಷಕವಾಗಿರುವಂತಹ ಬಹುಮಾನವನ್ನ ಕೂಡ ನಿಮ್ಮದಾಗಿಸಿಕೊಳ್ಳುವಂತ ಅವಕಾಶವನ್ನ ಕೊಟ್ಟಿರುವಂತದ್ದು. ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಮಂಗಳೂರು ಜುವೆಲ್ಸ್ ನಮ್ಮ ಪುತ್ತೂರಿನಲ್ಲಿರುವುದು ಎಲ್ಲಿ ಅಂತ ಕೇಳಿದ್ರೆ ಪುತ್ತೂರಿನ ಕೋರ್ಟ್ ರಸ್ತೆಯಲ್ಲಿರುವಂತಹ ಫಿಶ್ ಮಾರ್ಕೆಟ್ನ ಆಪೋಸಿಟ್ ನಲ್ಲಿರುವಂತಹ ಯೂನಿಯನ್ ಕ್ಲಬ್ ಬಿಲ್ಡಿಂಗ್ ನಲ್ಲಿ ಈ ಒಂದು ಮಂಗಳೂರು ಜುವೆಲ್ಸ್ ಕಾರ್ಯಾಚರಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಶುಭ ಸಂದರ್ಭಗಳಿಗೆ ಚಿನ್ನಾಭರಣವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ
ಆಫರ್ಗಳು ನಿಮ್ಮದಾಗಿಸ್ಕೊಳ್ಬೋದು. ಅದರ ಜೊತೆಗೇನೆ ನಿಮ್ಮ ಮನಸ್ಸಿಗೆ ಒಪ್ಪೋ ರೀತಿಯಾದಂತಹ ಪ್ರೀತಿಯ ಆಭರಣಗಳನ್ನು ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.